ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ. ಗೋಕಾಕ್ ತಾಲೂಕು ರೀ ಗುಜನಾಳ್. ಯಾಕೆ ಊರು ಬಿಟ್ಟಿದ್ದು? ಮಮತಾ ಮೇಡಮ್ ತೆಗೆದು ಬಿಟ್ಟಿದ್ ನಾನು 6 ತೊಲಿ ಬಂಗಾರ. 6 ತೊಲೆ ಬಂಗಾರ. 15 ಲಕ್ಷ ನಿಮ್ಗೆ ಎಲ್ಲಿಂದ ಬಂತು ಹಣ? ನನಗೆ ಕೆಲಸ ಬೇಡ, ಅವ್ರ ನಾ ಕಾಲ್ ಬೆಳಂಗಿಲ್ಲ, ಅವ್ರ ಊರ್ ಬಿಟ್ಟಿದ್ದಾರೆ. ಆತರ ಆಗ್ತದ? ಮಾಡ್ಬೋದು, ಯಾಕೆ ಡುಪ್ಲಿಕೇಟ್ ಸೈನ್ ಹಾಕ್ತಾರ ಅಂತ ಹೇಳಿ. ನಾ ಆತ್ಮಹತ್ಯೆ ಮಾಡ್ಕೋಬೇಕಂತ 4 ಸಲ ಹೋಗಿದ್ದೇನ್ರಿ. ಹೌದಾ? ಹೌದು, ಆತ್ಮಹತ್ಯೆ ಮಾಡ್ಕೋಬೇಕಂತ ಊರ್ ಬಿಟ್ಟು ಬಂದಾಕಿರಿ. ನಾನು ಹೊರಗೆ ಹಾಕಿರಿ, ನಾ ಎಲ್ಲಿ ಹೋಗ್ಬೇಕ್ರಿ? ಈಗ ಅವ್ರ ಸತ್ರ ಮನ್ ಕೊಡಕಟ್ಟ ಹೋಗುದ್ ನೋಡ್ರಿ. ಒಂದ್ ಜೋಡ್ ನನಗೆ ಊಟ ರೀಬ್ರಿ, ಒಂದ್ ಕೈಯಾಗ ಆಧಾರ್ ಕಾರ್ಡ್ ರೀ. ಹಂಗ ಗುಜನಾಳಿಂದ 5 ಗಂಟೆಗೆ ಅಂದ್ರೆ ಎದ್ರಿ ನಡ್ಕೊತ ಬಂದ್ರ ಅಂಕಲ್ಗಿರಿ ಬಂದ್ ಬೆಳಗಾವ್ ಬಸ್ ಐತಿದ ನೋಡ್ರಿ. ಹೋಗಿ ಎದ್ದು ಹೇಳಿನಂದ್ರೆ ಏನ್ ಆಗ್ತೈತ್ರಿ ಅವ್ರದ್ರಿ? ಹೊಟ್ಟೆ ಕೂಳು ಊಟ ಮಾಡಿಲ್ರಿ, ನನ್ಗೆ ಯಾರು ಊಟ ಕೊಡ್ತಾರ ಇಲ್ರಿ? ಈ ತರ ಎಲ್ಲ ಫ್ರಾಡ್ ಕೆಲಸ ಮಾಡ್ಲಿಕ್ಕೆ ಇದು ಬಂದಾದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ, ಫ್ರಾಡ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರೆಲ್ಲ ಊರ್ ಬಿಟ್ಟು ಹೋಗಿದಾರೆ, ಇನ್ನ ಬಂದಿಲ್ಲ ಅವ್ರು. 2015 ಹೋದಾರೆ. ಇಲ್ಲಂದ್ರ ಆತ್ಮಹತ್ಯೆ ಮಾಡಿಕೊಂಡ್ರ ವೀರ ನೆಗಡೆಯವರ ಕಾರ್. ಪಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಮ್ ಜೊತೆ ಮಾತಾಡ್ಲಿಕ್ಕೆ ಇಲ್ಲಿಂದ ಒಂದು 500 ಕಿಲೋಮೀಟರ್ ದೂರದಿಂದ ಒಬ್ರು ಬಂದಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ? ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಅವರು ಕೂಡ ಒಂದು ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿರೋರು. ಅವರ ಕಷ್ಟ ನೋವಿನ ಕಥೆಯನ್ನು ಈಗ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಮ್ಮ ಹತ್ರ ಬಂದಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಲಕ್ಷ್ಮಿ. ಲಕ್ಷ್ಮಿಯ? ಯಾವ ಊರಿಂದ ಬಂದಿದ್ದೀರಿ? ನಾವು ಗುಜನಾಳ್, ಗೋಕಾಕ್ ತಾಲೂಕು ರೀ ಗುಜನಾಳ್. ಈಗ ಈ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೀವು ಕೆಲಸ ಮಾಡಿದ್ದೀರಾ? ಹ್ಞೂ. ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ? ನಾವು 9 ವರ್ಷ. 9 ವರ್ಷ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀರಾ. ಈಗ ನೀವು ಅದರಲ್ಲಿ ಕೆಲಸ ಮಾಡಿದ್ದೀರಾ. ಹ್ಞೂ. ಈಗ ನಿಮ್ಗೆ ಏನ್ ಸಮಸ್ಯೆ ಆಯ್ತು? ನಮಗೆ 1 ವರ್ಷ ಆತ್ರ ನಾವು ಊರ ಬಿಟ್ಟಿದ್ದೇನ್ರಿ. 1.5 ವರ್ಷ ಆಯ್ತು ಊರೇ ಬಿಟ್ಟಿದ್ದೀರಾ? ಊರ ಬಿಟ್ಟಿದ್ದ, ಊರಾಗೂ ಇಲ್ರಿ. ಹೌದಾ? ಹ್ಞೂ. ಯಾಕೆ ಊರು ಬಿಟ್ಟಿದ್ದು? ನಾಲ್ 15 ಲಕ್ಷ ರೂಪಾಯಿ ತಂದ್ರಿ, ಬಡ್ಡಿ ಹಂಗ ತಂದು ಬೇರೆ ಕಡೆ ಸಂಘಕ್ಕೆ ಸಾಲ ಹಾಕಿಟ್ಟಿನ್ರಿ. ಸಂಘದ ಸಾಲ ಕಟ್ಲಿಕ್ಕೆ 15 ಲಕ್ಷ? ಇವ್ರು ಹೊಲ ಮರಾಕ್ ಹಚ್ಚಿರಿ ನಮ್ಮನ್ರಿ. ಆರಲ್ಲಿ ನಮ್ಮ ಊರಿನ ಅಧ್ಯಕ್ಷರಾದ ಹೊಲ ಇದನ್ನ ಮಾಡ್ಕೊಡ್ಲಿಲ್ರಿ ಅವ್ರು. ನಾ ಬೇರೆ ಕಡೆ ತಂದು ಸಾಲ ತಂದು ಕಟ್ಟಿದೇನ್ರಿ. ಈಗ ನೀವು ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಸೇವಾ ಪ್ರತಿನಿಧಿಯಾಗಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀರಾ? ನಾವು 9 ವರ್ಷ ರೀ. 9 ವರ್ಷ. ಈಗ ನೀವು ಸಂಘದಲ್ಲಿ ಕೆಲಸ ಮಾಡೋದು ಬಿಟ್ಟಿದ್ದೀರಾ ನೀವು? ಈಗ ಬಿಟ್ಟಿದ್ರಿ. ಎಷ್ಟು ವರ್ಷ ಆಯ್ತು ಬಿಟ್ಟು? ಈಗ 4 ವರ್ಷ ಆತ್ರಿ. 4 ವರ್ಷ ಆಯ್ತು. ಫ್ರಾಡ್ ಮಾಡಿದೀನಿ ಅಂತ ಹೇಳಿ ಮಮತಾ ಮೇಡಮ್ ತೆಗೆದು ಬಿಟ್ರಿ ನಾನ್ರಿ. ಯೋಜನಾಧಿಕಾರಿ. ಫ್ರಾಡ್ ಮಾಡಿದಿರಿ ಅಂತ? ಯೋಜನಾಧಿಕಾರಿ ಸರ್ ಎಂತ? ಮಮತಾ ರೀ, ಕುಮಟಾ ರೀ. ಕುಮಟಾ ಮಮತಾ. ಎಂತ ಫ್ರಾಡ್ ಮಾಡಿದಿರಿ ಅಂತ? ನಾವು ಸಂಘದ ಸದಸ್ಯರ ಸಾಲ ನಾವ ತಗೊಂಡ್ ಹೋಗ್ತೇವ್ರಿ. ಎಷ್ಟು ಸಾಲ? ಎಲ್ಲಾರು ಸಾಲ ನಾವ ತಗೊಂಡ್ ಹೋಗ್ತೀರಿ. ಹೌದು, ಎಷ್ಟು ಸಾಲ ತಗೊಂಡಿದ್ದೀರಿ ಅಂತ ಹೇಳಿ? ಅದ್ ನಮಗೇನ್ ಹೇಳಿಲ್ರಿ ಅವ್ರು. ಸಂಘದವ್ರ ಮನಿಗ್ ಬಂದ್ರಿ, ಸಂಘದವ್ರ ಕಡೆನೆ ಎಲ್ಲ ಹೇಳಕ್ ಹಚ್ಚಿರ. ಸಮಸ್ಯೆ ಆಗಿದ್ದೇನು? ನಿಮ್ಮ ಸಂಘದಲ್ಲಿ ಸದಸ್ಯರುಗಳು ಸಾಲ ಕಟ್ತಾ ಇರ್ಲಿಲ್ವಾ? ಕಟ್ಟುದು ಅರ್ಧ ಮಂದಿ ಕಟ್ತೀರಿ, ಅರ್ಧ ಮಂದಿ ಕಟ್ತಾರಾಕಿಲ್ರಿ. ಕಟ್ಟುದಿಲ್ಲ. ಹಾಗಾದ್ರೆ ನಿಮ್ಗೆ ಟಾರ್ಚರ್, ನೀವು ಕಟ್ಟಬೇಕು. ನೀವು ಕೊಟ್ಟ ಸಾಲ ನೀವ ಕಟ್ಸಬೇಕ್ರಿ. ಆದ್ರೆ ನೀವು ಸಾಲ ಕೊಟ್ಟಿದ್ದೀರಾ, ನೀವೇ ಅವ್ರು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಟಿ ನಾವೇ ಕಟ್ಟಬೇಕು. ಅದಕ್ಕೆ ನೀವು 15 ಲಕ್ಷ ಬೇರೆ ಕಡೆ ಸಾಲ ಮಾಡಿ ಕಟ್ಟಿದ ಸಾಲವನ್ನು ಕಟ್ಟಿದ್ದೀರಾ. ಆಮೇಲೆ ಏನಾಯ್ತು? ಎಲ್ಲಿಂದ ನೀವು ಸಾಲ ತಗೊಂಡ್ರಿ? 15 ಲಕ್ಷ ನಿಮ್ಗೆ ಎಲ್ಲಿಂದ ಬಂತು ಹಣ? ನಾ ಬೇರೆ ಕಡೆ ತಗೊಂಡ್ಬಂದ್ರಿ. ಬೇರೆ ಕಡೆಯಿಂದ ಬಡ್ಡಿಗೆ ಸಾಲ ತಗೊಂಡು 15 ಲಕ್ಷ ನೀವು ಸಂಘದ ಸಾಲನ್ನು ಕಟ್ಲಿಕ್ಕೆ ಉಪಯೋಗ ಮಾಡಿದ್ರಿ. 6 ತೊಲಿ ಬಂಗಾರ. 6 ತೊಲೆ ಬಂಗಾರ. ಅವನು ಮಾರಿ ಎಲ್ಲ ಸಂಘಕ್ಕೆ ಹಾಕಿದ್ರು. ಅದನ್ನು ಕೂಡ ಮಾರಿ ಎಷ್ಟಕ್ಕೆ ಮಾರಿದ ಅದನ್ನು? ಅದನ್ನ ಹಿಂಗ ಬಡ್ಡಿ ಒತ್ತೆಲಿ ಇಟ್ಟಿದ್ರಿ. 10, 20 ಸಾವಿರ, 30 ಸಾವಿರ ಒತ್ತೆ ಇಟ್ಟಿದ್ದು? ಇಲ್ರಿ, 16 ಇಟ್ಟಿದ್ರಿ. ಹೌದಾ? ಬೇರೆ ಫೈನಾನ್ಸ್ ಅಲ್ಲಿ ಇಟ್ಟದ್ದು ಹೊರಗಡೆ. ಆಮೇಲೆ ಏನಾಯ್ತು? ಅದ್ ಮತ್ ತಗೊಲಿಲ್ಲ. ನಾನು ನನ್ನ ಕಡೆ ರೊಕ್ಕ ಇಲ್ರಿ, ಮತ್ತ ಕೆಲ್ಸಾನು ಬಿಡಿಸಿರಿ. ನಾಲ್ಲ ಫ್ರಾಡ್ ಮಾಡಿದನ ಅಂತ ಹೇಳ್ರಿ. ಮತ್ ಹೊಳ್ಳಿ ಕೆಲ್ಸಕ್ಕ ಅವ್ರ ಕಾಲ್ ಬಿದ್ದು ಕೇಳ್ಬೇಕಂದ್ರಿ, ನನಗ್ ಕೆಲ್ಸ ಬೇಡ, ಅವ್ರ ನಾ ಕಾಲ್ ಬೆಳಂಗಿಲ್ಲ. ಬೇರೆಯವರ ಸಾಲನು ನೀವು ಕಟ್ಟಿ ಕೂಡ ನಿಮ್ಮನ್ನು ಕೆಲಸವನ್ನು ತೆಗೆದಾಕಿ ಅವರ ಕಾಲ್ ಹಿಡಿದ್ರೆ ನಿಮಗೆ ಕೆಲಸ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈಗ ನೀವು ಊರು ಬಿಡ್ಲಿಕ್ಕೆ ಏನ್ ಕಾರಣ? ಊರ್ ಬಿಡ್ಲಿಕ್ಕಂದ್ರ ಮತ್ತೀಗ ಸಂಘದವರು ಸದಸ್ಯರಿಗೆಲ್ಲ ಯಾಕೆ ತಗೊಂಡಾಳು ಅವ್ರ ಮನಿಗೆ ಹೋಗಂತ ಇವ್ರು ಧರ್ಮಸ್ಥಳ ಸಂಘದವ್ರು ಹೇಳಾರೆ. SB ಗಳನ್ನ ಕಳ್ಸಾಕತ್ರಿ ಬೇರೆ ಊರಿಂದ ರೀ. ಮತ್ತ ಅವ್ರು ಬಂದೆಲ್ಲ ನಂಗೆ ಇದನ್ ಮಾಡಾಕತ್ರಿ. ಅದ್ರದ್ದು ಹದ್ನಿ ಮತ್ತೆ ಸಾಲ ಎಸ್ಕೊಂಡ್ ಬಂದನ್ರಿ, ಅವ್ರ ನನಗ ಬಾಳ ಇದನ್ ಮಾಡಾಕತ್ರಿ. ನಿಮ್ಮ ಸಂಘದ ಸದಸ್ಯರು ಯಾಕೆ ಸಾಲ ಕಟ್ಟುದಿಲ್ಲ ಅಂತ ಹೇಳ್ತಾ ಇದ್ರು? ಅವ್ರಿಗೆ ಅವ್ರ ಸಾಲನ ತಗೊಂಡಿಲ್ಲ ಅಂತಾರಿ. ಅವ್ರ ಸಾಲ ಮೊದಲೆಲ್ಲ ಯಾರು SB ಗೊತ್ತು, ಮೊದಲ 6 ತಿಂಗಳು SB ಮಾಡಿದ್ರೆ ಅಲ್ಲೇ ಊರಾನವ್ರ ಅವರ ಹೆಸರಲ್ಲಿ SP ಅವರು ಸಾಲ ಮಾಡಿದ್ದಾರೆ. ಹಾನ್ರಿ, ಅವ್ರ ಊರ್ ಬಿಟ್ಟಿದ್ದಾರೆ. SP ಊರ್ ಬಿಟ್ಟು ಹೋಗಿ ಊರ್ ಬಿಟ್ಟವ್ರ 2015 ಬಿಟ್ಟಿದ್ದಾರೆ.
ಆಮೇಲೆ ನೀವು ಸೇರ್ಕೊಂಡ್ರಿ? ಇಲ್ರಿ ಅವ್ ನಾವು ಇದ್ರಿ, ಹಾ. ಇಬ್ರು ಎಸ್ ಬಿಗಳು ಇದ್ರಿ. ಇಬ್ರು. ಅವ್ರು ಊರು ಬಿಟ್ಟು ಹೋದ್ರು, ಅದನ್ನು ನಿಮ್ಮ ತಲೆ ಮೇಲೆ ಹಾಕಿದ್ರು. ಅದನ್ನು ನಾನು ಸರಿ ಮಾಡಿ ಮತ್ ಸಂಘಕ್ಕೆ ಕೆಲಸ ಬಿಟ್ಟಿನಿ ಒಂದ್ ವರ್ಷ ರೀ. ಮತ್ 2017 ಅಂದ್ರೆ ಮತ್ ನನ್ ಕೆಲ್ಸಕ್ಕೆ ಕರ್ಕೊಂಡ್ರಿ. ಕರ್ಕೊಂಡ್ ಈಗ 15 ಲಕ್ಷ ರೂಪಾಯಿ ಸಾಲ ಮಾಡಕ್ ಹಚ್ಚಿರಿ. ಈಗ ಎಸ್ ಪಿಗಳು ಆತರ ಎಲ್ಲ ಮಾಡ್ತಾ ಇದ್ರ? ಬೇರೆಯವ್ರ ಹೆಸರಲ್ಲಿ ಅವ್ರ ಸಾಲ ತಗೊಂಡೆಲ್ಲ ಹೋಗ್ತಾ ಇದ್ರ? ಹೋಗ್ತೀರಿ, ಹೋಗ್ತಾರೆ. ಅವ್ರೊಬ್ರು ಮಾಡಿರಿ ನಮ್ಗುರವ್ರು. ಆತರ ಆಗ್ತದ? ಮಾಡ್ಬೋದು, ಯಾಕೆ ಡೂಪ್ಲಿಕೇಟ್ ಸೈನ್ ಹಾಕ್ತಾರ ಅಂತ ಹೇಳಿ ಎಲ್ಲ ಅವರ ಡೂಪ್ಲಿಕೇಟ್ ಸೈನ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಅಲ್ಲಿ ಓದ್ಲಿಕ್ಕೆ ಬರಲಿಕ್ಕೆ ಬರುವುದಿಲ್ಲ ಸದಸ್ಯರಿಗೆ. ಅಲ್ಲ ಸರ್, ನಾನೊಂದು ಹೇಳ್ಬೇಕಾ, ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಸಂಘ ಬರ್ಕಸ್ ಅಂತ ಮಾಡ್ತಾರೆ. ಈಗ ಸಂಘ ಬರ್ಕಸ್ ಮಾಡೋರು 2 ಫಾರಂ ತಂದು ಕೊಡ್ತಾರೆ. ಒಂದು ಫಾರಮಿನ ಮೇಲೆ ಇನ್ನೊಂದು ಫಾರಂ ಇಡ್ತಾರೆ. ಮೇಲ್ಗಡೆ ಫಾರಂ ಅಲ್ಲಿ ಇರ್ತದೆ ನಿಮ್ಮ ಸಂಘ ಬರ್ಕಸ್ ಅಂತ ಮೇಲೆ ಬರ್ದಿರ್ತಾರೆ, ಒಳಗಡೆ ಫಾರಂ ಅಲ್ಲಿ ಬೇರೆನೆ ಬರ್ದಿರ್ತದೆ. ಈಗ ಸೈನ್ ಹಾಕುವಾಗ ನಾವು ನೋಡುದು ಮೇಲ್ಗಡೆದ್ದು ಮಾತ್ರ. ಸೈನ್ 2 ಹಾಕಿ 2 ಸೈನ್ ಮೇಲ್ಗಡೆ ಕೆಳಗಡೆ, ಇದು ಗೊತ್ತಾಗೋದಿಲ್ಲ ಒಟ್ಟಿಗೆ ಇಟ್ಟಾಗ. ಸೈನ್ 2 ತಗೊಳ್ತಾರ, ಆಗ ಒಂದು ಸಂಘ ಬರ್ಕಸ್ ಅಂತ ಬರೀತಾರೆ, ಕೆಳಗಡೆ ಬೇರೆನೆ ಇರ್ತದೆ ಅಲ್ಲಿ. ಅವಾಗ ಏನಾಗುತ್ತಾರೆ, ಅವ್ರ ಗೌರ್ಮೆಂಟ್ ಹಣ ಬರ್ತದೆ. ಈಗ ಇವರನ್ನು ಕೂಡ ಮಾಡಿದ್ದೇ ಮಂಗಾತ. ಸದಸ್ಯರಿಗೂ ಬಾಳ ಮೋಸ ಮಾಡಿದಾರೆ ಅವ್ರು. ಸದಸ್ಯರಿಗೆ ಸದಸ್ಯರಿಗೆ ಅಲ್ಲಿ ಲಾಭಾಂಶ ಅಂತೂ ಗೊತ್ತಿಲ್ರಿ ಅವಕ್ಕ. ಒಟ್ಟು ಬಡ್ಡಿ ಜಾಸ್ತಿ ಬಡ್ಡಿ ಇಟ್ಕೊಂಡಾರೆ ಅವ್ರು. ಈಗ 15 ಲಕ್ಷ ತಂದು ಕೊಟ್ರು ನಾ ಎಲ್ಲ ಬಡ್ಡಿಗೆ ಹೋಗಿತ್ರ. ಅದು 15 ಲಕ್ಷ ಕೊಟ್ಟದ್ದು ಕೂಡ ಬಡ್ಡಿ ಅಸಲ ಕೂಡಿ ಎಲ್ಲ ಕಟ್ಸ್ಕೊಂಡ್ಬಿಟ್ಟಾರೆ ಅವ್ರು. ಹೌದಾ? ಈಗ ಅದು ನೀವು ಕಟ್ಟಿದ ಹಣ ಸೀದಾ SKDRDP ಹೋಗಿದ ಇಲ್ವಾ, ಗೊತ್ತಾ ನಿಮ್ಗೆ? ಅದು ಎಲ್ಲಿಗೆ ಹೋಗಿದೆ ಅದ್ ನಮ್ಗೆ ಏನು ಹೇಳುದಿಲ್ಲ, ನನಗೆ ಗೊತ್ತಾಗೋದಿಲ್ರಿ. ನಮಗೆ ಇವ್ರಿಗೆ ಏನ್ ಗೊತ್ತುಂಟಾ, ರೊಕ್ಕ ತರೋದು ಕಟ್ಟೋದು ಅಷ್ಟೇ ನಮ್ಮದ್ರಿ. ಇವರು ಕೊಟ್ಟಿದ್ದಾರೆ. ಈಗ ಅದು ಈಗ ನಿಜವಾಗಿ SKDRDP ಹೋಗ್ಲಿಲ್ಲ. ಇವರಂದ್ರೆ ಇದೆಲ್ಲ ಯೋಜನಾಧಿಕಾರಿ, ಅಲ್ಲಿ ಸೂಪರ್ವೈಸರ್, ಇವರೆಲ್ಲ JB. ನೋಡಿ, ಈಗ ಕಮೆಂಟ್ ಮಾಡಿ ನಮ್ಗೆ ಬೈತಾರಲ್ಲ, ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಯ್ತು ಇವ್ರು ಯಾಕೆ ಕಮೆಂಟ್ ಮಾಡಿ ನಮ್ಗೆ ಬೈತಾ ಇದಾರೆ ಅಂದ್ರೆ, ಈ ತರ ಎಲ್ಲ ಫ್ರಾಡ್ ಕೆಲಸ ಮಾಡ್ಲಿಕ್ಕೆ ಇದು ಬಂದಾದ್ರೆ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ, ಫ್ರಾಡ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಮ್ಗೆ ಬೈದು ನಮ್ಮನ್ನು ಈಗ ಈ ತರ ಮಾಡೋದನ್ನ ನಿಲ್ಸಿದ್ರೆ, ಅವ್ರಿಗೆ ಈ ತರ ಯಾರಾದ್ರೂ ಅಮಾಯಕರು ಇಂಥವ್ರು ಸಿಕ್ಕಿದ್ರೆ ಅವರ ತಲೆ ಮೇಲೆ ಹಾಕಿ ಅವರು ಬಚಾವಾಗಿ ಊರು ಬಿಟ್ಟು ಮುಗಿತಲ್ಲ. ಅವ್ರು ಹೊಸವಾಗಿ ಚಂದ್ರಾಸ್ ಅವ್ರು ಬಂದಿರಿ. ಅವ್ರು ಇಲ್ಲೇ ಹೊನ್ನಾವರ್ರಿ ಅವ್ರ ಊರು. ಚಂದ್ರಾಸ್ ಅವ್ರ ನಾಯಕರಿ ಅವ್ರು ಬಂದಾಗ್ರಿ, ನೀವು ಸಂಘ ಸಮಸ್ಯೆ ಬಗೆಹರಿಸ್ಬೇಕಂದ್ರ ನನಗ್ರಿ ನಾ ಬೇರೆ ಕಡೆ ರೊಕ್ಕ ತೊಗೊಂಬಂದು ಕಟ್ರ ನಾ ಈಗ 2 ಲಕ್ಷ ರೂಪಾಯಿ ತಂದು ನಿಂತ್ರಿ. ಒಂದ್ ಸಂಘದ ಹೆಸರು ಹೇಳ್ತೇನ್ರಿ, ಅದನ್ನ ದುರ್ಗಾ ಪರಮೇಶ್ವರನ ತಿಳ್ಕೊಂಡ್ರಿ. ಅದನ್ನ ಆ ಸಂಘಕ್ಕೆ 2 ಲಕ್ಷ ರೂಪಾಯಿ ಬರ್ದು ಕೊಟ್ರಿ. ಅವ್ರು ಇಟ್ಟು ಅಮೌಂಟ್ 10 ಮಂದಿದ್ 2 ಲಕ್ಷ ರೂಪಾಯಿ ಆಗ್ತೈತಿ. ಬಡ್ಡಿ ಗಂಟ ಉಳಿತಾಯ ಎಲ್ಲ ಕೂಡ್ಯಾರಿ. 2 ಲಕ್ಷ ರೂಪಾಯಿ ಅಂತ್ರಿ. ನಾ ಬೇರೆ ಕಡೆ 2 ಲಕ್ಷ ರೂಪಾಯಿ ತಂದ್ರಿ. ಆ 2 ಲಕ್ಷ ರೂಪಾಯಿ ತಂದಾಗ ನೀ 10 ಮಂದಿ ಸದಸ್ಯರನ್ನ ಕರ್ಕೊಂಬಂದ್ ಸಾಲ ಕಟ್ ಅನ್ಲಿಲ್ಲ ನನಗೆ. ಅವ್ರು ಹೇಳ್ಬೇಕ್ರು 10 ಜನ ಸದಸ್ಯರನ್ನ ಕರ್ಕೊಂಬ, ನೀ ಅವಾಗ ನಾವ್ 2 ಲಕ್ಷ ರೂಪಾಯಿ ಮುಟ್ತು ಸಾಲ ಕಟ್ಸ್ಕೊತ ಅಂತ ಇವ್ರು ಯಾಕೆ ನನಗೆ ಅನ್ಲಿಲ್ಲ. ನಾ 2 ಲಕ್ಷ ತನ್ನಿ FS ಕಟ್ಸ್ಕೊಂಡ್ರು ಬಗೆಹರಿತ್ರಿ. ಇವರಿಗೆ 2 ಲಕ್ಷ ರೂಪಾಯಿ ಹಣ ತಂದು ಕೊಟ್ಟಾಗ ಇವರು ಅವಾಗ ತಕೊಂಡಿದ್ದಾರೆ. ಇವರು ಆ ಟೈಮ್ ಅಲ್ಲಿ 10 ಜನ ಸದಸ್ಯರನ್ನು ಯಾಕೆ ಕರೆಸಿ ಮಾತಾಡ್ಲಿಲ್ಲ? ಇವರು ಕೊಟ್ಟ ಹಣವನ್ನು ತಕೊಂಡು ಹೋಗಿದ್ದಾರೆ. ಈಗ ಹೇಳ್ತಾರೆ ಸದಸ್ಯರ ಹಣ ಕಟ್ಟಲಿಲ್ಲ, ಪುನಃ ಇವರಿಗೆ ಸಾಲ. ಆ ಸದಸ್ಯರು ನಮಗ್ ಸಾಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ರಿ. ಸದಸ್ಯರು ಹೇಳ್ತಾರೆ ನನಗೆ ಸಾಲ ಕೊಡ್ಲಿಲ್ಲ ಅಂತ ಹೇಳಿ. ಸದಸ್ಯರ ಸಾಲ ಹೋಗಿತ್ರಿ. ಆದ್ರ ಅವ್ರು ಏನ್ ಹೇಳ್ರಿ, ಇಟ್ಟು ನಮಗ್ ಬಡ್ಡಿ ಗಂಟೆ ಇಟ್ಟು ಆಗಂಗಿಲ್ಲ, ನಮ್ಗ್ ಸಾಲ ಬ್ಯಾಡ ಇಷ್ಟ. ಮತ್ ಹೊಳೆ ಅವ್ರು 50,000 ಕಟ್ಬೇಕ್ರಲ್ಲ ಸಾಲ. ಆತರ ಬರೋದು ಅವ್ರಿಗೆ 50,000 ಎಲ್ಲ ಸಾಲ ಎಲ್ಲ ಮುರಿತ್ರಿ. ಅವ್ರ ಸಾಲ ವಾಪಸ್ ಬರ್ಲಿಲ್ರಿ. ಸಾಲ ವಾಪಸ್ ಬರ್ಲಿಲ್ಲ ಇವರಿಗೆ. ಇವರು ಹೇಳುದು ನಮ್ಗೆ ಸಾಲನೇ ಕೊಡ್ಲಿಲ್ಲ ಅಂತ ಅವ್ರು ಹೇಳುದು ಸದಸ್ಯರು. ಇವರು ಕೊಟ್ಟ ಹಣಕ್ಕೆ ಇದು ಪ್ರೂಫ್ ಇಲ್ಲ. ನೋಡಿ, ಇದೇ ತರ ಸಮಸ್ಯೆ ಆಗಿ ಎಷ್ಟೋ ಜನ ಈ ತರನೇ ಸಮಸ್ಯೆ ನಿಮ್ಮಲ್ಲಿ ಸೇವಾ ಪ್ರತಿನಿಧಿ ಮತ್ತೆ ಸೂಪರ್ವೈಸರ್ಗೆಲ್ಲ ಈ ತರ ಅನ್ಯಾಯ ಆಗ್ಲಿಲ್ವಾ? ತುಂಬಾ ಜನ ಇದ್ದಾರೆ ಆಗಿದಾರ್ಲಿ ಅನ್ಯಾಯ. ಯಾರು ಹೇಳಾರ ನಮ್ಗ? ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗಿದ್ದಾರೆ. ನಾ ಆತ್ಮಹತ್ಯೆ ಮಾಡ್ಕೋಬೇಕಂತ 4 ಸಲ ಹೋಗಿದ್ದೇನ್ರಿ. ಹೌದು, ಆತ್ಮಹತ್ಯೆ ಮಾಡ್ಕೋಬೇಕಂತ ಊರ್ ಬಿಟ್ಟು ಬಂದಾಕಿರಿ ನಾರಿ. ಅವ್ರ ಧರ್ಮಸ್ಥಳ ಅವ್ರ ವೀರ ನೆಗಡಿರ ಮೇಲೆ ಹಾಕ್ಬಿಡಾಕಿರಿ. ನನ್ನ ಅಪ್ಪಾಯಿಗೆ ಏನ್ ಜೀವಕ್ಕೆ ಆತಂದ್ರ ರೀ, ನಾವ್ರ ಹೊನಿಗಾರ ನನಗ್ರಿ. ನಿಮ್ಮ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ ವೀರ ನೆಗಡಿ ಅವ್ರ ಹೆಸರ. ಈಗ ಇಷ್ಟು ಹಣ ಅವರ ಹೆಸರಲ್ಲಿ ನೀವು ಇದು ಮಾಡಿದಿರಿ. ನೋಡಿ, ಈ ವಿಡಿಯೋವನ್ನು ನೋಡುವಂತ ಜನಗಳೇ ನೋಡಿ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಬರೀ ಇದರ ದಣಿಗಳು ಮಾತ್ರ ಮೋಸ ಮಾಡ್ತಾ ಇಲ್ಲ, ಇದರಲ್ಲಿ ಮಾಡುವಂತ ಕೆಲಸಗಾರರು ಕೂಡ ಮೋಸ ಮಾಡ್ತಾ ಇದ್ದಾರೆ, ಯೋಜನಾಧಿಕಾರಿಯೂ ಇದ್ದಾರೆ. ಎಲ್ಲರೂ ಇದೊಂದು ಬಡ್ಡಿ ದಂಧೆ ಜೊತೆ ಕೈ ಜೋಡಿಸಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಂದ್ರೆ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ಸಂಘ ಇಲ್ಲ, ಅದೇ ಕಾರಣ. ಯಾಕಂದ್ರೆ ಯಾವ್ದಕ್ಕೂ ದಾಖಲೆ ಇಲ್ಲ. ಇಲ್ರಿ, ನನ್ ಕರ್ಮ ಎಲ್ಲರಿಗೂ ಕಟ್ಟಬೇಕಾರೆ ಅದ. ನಾನ್ ಎಷ್ಟು ದೇಶ ಸಂಚಾರ ಅಡ್ಡಾಡಿಸಿದಾರೆ, ಅವ್ರ ಬೀದಿಗೆ ತಂದಾರ ನನ್ರಿ.
ಹೌದು ನಮ್ಮ ಯಜಮಾನ ನೀ ಹೆಂಗ್ ಸಾಲ ಮಾಡಿದ ಹಂಗ ನೀ ಸಾಲ ಹರಿ ಅಂತೇಳಿ ಹೊರಗೆ ಹಾಕಿರ ನಾ ಎಲ್ಲಿ ಹೋಗ್ಬೇಕ್ರಿ? ನಿಮ್ಮ ಯಜಮಾನ್ರು ಹೊರಗಡೆ ಹಾಕಿದ್ದಾರೆ, ನಾನ್ ಹೊರಗೆ ಹಾಕಿ ಬಿಟ್ಟಿದಾರೆ ಅವ್ರ. ಸಾಲ ಮಾಡಿದ್ವಿ ಇದು ಮಾಡೋದಲ್ಲಿ. ಈಗ ನಮ್ಮ ಯಜಮಾನ್ರಿಗೆ ಆರಾಮ್ ಇಲ್ರಿ, ಈಗ ಅವ್ರ ಶ್ರೇಷ್ಠದಾರ ಈಗ್ರಿ. ನಾ ಅವ್ರು ನೋಡುವಂತ ಊರಿಗೆ ಹೋಗುವಂತ ಪರಿಸ್ಥಿತಿ ನನಗಿಲ್ರಿ ಈಗ. ಹೌದಾ? ಈಗ ಅವ್ರ ಸತ್ರ ಮನ್ ಕೊಡಕಟ್ಟ ಹೋಗುದ್ ನೋಡ್ರಿ. ಇವರ ಯಜಮಾನ್ರು ಇವರನ್ನು ಹೊರಗಡೆ ಹಾಕಿದ್ದಾರೆ, ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ. ಈಗ ಲೈವ್ ಕೊಡುವಾಗ ಬೈದಿದ್ರಲ್ಲ, ಇದಕ್ಕೆ ಅವರು ಉತ್ತರ ಕೊಡ್ಬೇಕೀಗ. ಇವರ ಪ್ರಶ್ನೆಗೆ ಉತ್ತರ ಕೊಡಿ. ಯಾರು ಕಮೆಂಟ್ ಮಾಡಿದಾರ ಸಂಘದ ಸದಸ್ಯರಿರ್ಬೋದು, ಅಲ್ಲ ಯೋಜನೆ SKDRDP ಸದಸ್ಯರಿರ್ಬೋದು, ಈಗ ಇವರಿಗೆ ಉತ್ತರ ಅವರು ಕೊಡ್ಬೇಕೀಗ. ಈಗ 6 ತೊಲೆ ಬಂಗಾರ ಮತ್ತೆ 15 ಲಕ್ಷ ಹಣ ಈಗ ಇವರು ಊರು ಬಿಟ್ಟು ಹೋಗಿದ್ದಾರೆ. ನಾ ಬರೇ ಒಂದ್ ಆಧಾರ್ ಕಾರ್ಡ್ ರೀ, ಒಂದ್ ಜೋಡ್ ಅರಿ ಮೇಲೆ ಅಷ್ಟ ಬಂದ್ ಹೋಗಿದ್ದಾನ. ಒಂದ್ ಜೋಡ್ ನನಗ್ ಊಟ ಅರಿವ್ರಿ, ಒಂದ್ ಕೈಯಾಗ ಆಧಾರ್ ಕಾರ್ಡ್ ರೀ. ಇಷ್ಟ ತಗೊಂಡ್ರಿ ನಾವ್ ಹಂಗ ಗುಜನಾಯಿಂದ 5 ಗಂಟೆಕಂದ್ರ ಎದ್ರಿ ನಡ್ಕೊತ ಬಂದ್ರ ಅಂಕಲ್ಗಿರಿ ಬಂದ್ ಬೆಳಗಾವ್ ಬಸ್ ಹತ್ತಿದ ನೋಡ್ರಿ. ಆಯ್ತು ಹೋದಾಕಿ ಇನ್ನ ತಕ 1.5 ವರ್ಷ ಆತ್ ನಾ ಊರಿಗೆ ಹೋಗಿಲ್ರಿ, ಊರ್ ಮುತ್ತಿ ನೋಡಿಲ್ರಿ, ನನ್ನ ಜನದ್ ಮುಚ್ಚಿಸ್ಬೇಕ್ ನೋಡಿಲ್ರಿ ನಾ. ನಿಮ್ಗೆ ಮಕ್ಳು ಎಷ್ಟು? ಮಕ್ಳು ಇಬ್ಬರಿ ಇದ್ದಾರೆ. ಅವ್ರು ಇಲ್ಲಿದ್ದಾರೆ ನಿಮ್ ಜೊತೆ ಇದ್ದಾರ? ಅವ್ರು ನಮ್ಮ ಊರಾಗ ಅದಾರ ಗುಜನಾಳ. ಅವ್ರಿಗೆ ಕಿರುಕುಳ ಕೊಡ್ಲಿಲ್ವಾ ನಿಮ್ಮ ಮನೆಯಲ್ಲಿ? ಒಂದು ಯಾರಿಗ ಅವ್ರ ಕಿರುಕುಳ ಕೊಟ್ಟಿಲ್ಲ, ನಮ್ಮ ಮೇಲೆ ಅಷ್ಟೇ ರೀ. ಅಲ್ಲ ಅವರಲ್ಲಿ ಹೇಳಿದಾರಲ್ಲ ಇವರ ಯಜಮಾನ್ರೆ ಹೊರಗಡೆ ಹಾಕಿದ್ದಾರೆ. ಇಲ್ಲ ಅವ್ರ ನಾ ಸಾಕಿ ಹೆಂಗ್ ಸಾಲ ಮಾಡಿದ ಹಂಗ ತೀರ್ಸಂತ ನನಗ ಅಂತಲೇ ನಾ ಬಂದ್ಬಿಡ್ತೇನ್ರಿ. ತೀರ್ಸ್ಲಿಕ್ಕಂತ ಹೊರಗಡೆ ಅವ್ರಿಗೆ ನಮ್ಮ ಮನ್ಯಾನವ್ರ ಆಕಿ ಹೆಂಗ್ ಸಾಲ ನಮ್ಗೆ ಹೇಳ್ಕೊಟ್ಟಿಲ್ಲ ನೀವ, ನಮ್ನೇನ್ ಕೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ರಿ ಅವ್ರ. ಇವರು ಕೇಳದೆ ಅವರ ಮಾಡಿದ್ದಾರೆ, ಅದಕ್ಕೆ ಅವರು ಹಾಗೆ ಹೇಳಿದ್ರು. ಅವ್ರ ಮಾತು ಕೇಳ ಮಾಡಿನ್ರಿ ನಾನು. ತಂಗಿ SB ಆಡ್ರಿ ಅಂಕಲ್ಗೆ ಯಾಕ್ರಿ? ಹ್ಞೂನ್ರಿ. ಯಾವ ಊರಲ್ಲಿ? ಅಂಕಲ್ಗೆ ಒಲೆಯವ್ರಿ. ಅವ್ರ ಏನ್ ಹೇಳ್ತಾರೆ? ಅವ್ರದ್ರಿ ಅವ್ರ ಕಡೆಯಿಂದ ನನ್ನ ಸಾಲಕ್ರಿ 1 ಲಕ್ಷ ರೂಪಾಯಿ ಕಟ್ಟಕ್ ಹಚ್ಚಾರಕೇನ್ರಿ. ಅವ್ರು ನಿಮ್ಮ ತಂಗಿಯಿಂದ? ಹಾ ನಮ್ ತಂಗಿದ್ರಿ. ಆಕಿದ್ 1 ಲಕ್ಷ ರೂಪಾಯಿ ಬ್ಯಾರೆ ಕೊಡ್ಬೇಕ್ರಿ, ಮಮತಾ ಮೇಡಮ್ ಕಟ್ಟಕ್ ಹಚ್ಚಿದಾರೆ. ಹೌದಾ? ಹಾ ಯೋಜನಾಧಿಕಾರಿ. ಈಗ ಅವ್ರಿಗೆ ಆಕಿಗೂ 1 ಲಕ್ಷ ರೂಪಾಯಿ ಕೊಡಬೇಕ್ರಿ ಇವ್ರ. 1 ಲಕ್ಷ ಹಾ ಅವ್ರ ಕೈಲಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ತಂಗಿ ಕೆಲಸ ಮಾಡ್ತಾ ಈಗ ಇದೆಲ್ಲಾ ನೋಡಿ ಅವ್ರ ಕೆಲ್ಸನ ಬಿಟ್ರಿ. ಅವ್ರು ಬಿಟ್ರು? ಹಾ ಬಿಟ್ರು. ಅವ್ರಿಗೆ ಟಾರ್ಚರ್ ಕೊಡುದಿಲ್ಲ ಈಗ? ಹೇಳ್ರಿ ಅವ್ರ ಕೆಲಸ ಬಿಟ್ರಿ. ಬಿಟ್ರು ಈಗ ಬಿಟ್ಟು 2 ತಿಂಗಳು 3 ತಿಂಗಳು ಆಯ್ತು. 3 ತಿಂಗಳಾಯ್ತು. ಹಾ ಬಿಟ್ರಿ. ನೀವು ಎಷ್ಟು ಓದಿದ್ದು? ಯಾರ್ರಿ? ನೀವು ಏನು ಓದಿದ್ದೀರಿ? ನಾವ್ 7ನೇ ಅಷ್ಟೇ. 7ನೇ ಕ್ಲಾಸ್. SKDRDP ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? ನಮ್ಮದು ಕೆಲಸನ ಮಾಡಿದಂಗ್ರಿ. ಅಲ್ಲ ಎಷ್ಟು ಅಂದಾಜು ಎಷ್ಟು ಕೊಡ್ತಾ ಇದ್ರು? ನಾವೆಷ್ಟು ಜಾಸ್ತಿ ದಿವಸ ಮಾಡಿದ್ರೆ 10,000 ರೀ, 9,000 ತನಕ ಸಂಬಳ ಅಷ್ಟೇ ಬರ್ತೈತ್ರಿ. ಅಲ್ಲ ಕಮಿಷನ್ ಅಂದ್ರೆ ನಿಮ್ಗೆ ಯಾವ ತರ ಕೊಡ್ತದೆ ಅದು? ಕಮಿಷನ್ 10,000 ಕೊಡ್ಲಿಕ್ಕೆ ಎಷ್ಟಕ್ಕೆ ಎಷ್ಟು ಅಂತ ಅಂದ್ರೆ ಈಗ 40 ಸಂಘ ಮಾಡ್ರಿ. ಮತ್ರಿ ನಾವು ಬೇರೆ ಬೇರೆ ಒಲಿ ಕುಕ್ ಸ್ಟವ್ ಒಲಿ ರೀ, ಗೊಬ್ಬರ ಗ್ಯಾಸ್ ರೀ, ಮತ್ತ ಸೋಲಾರ್ ರೀ, ಹಿಂಗೆಲ್ಲಾ ಮಾಡ್ಸಾರ. ನಾ ಎಲ್ಲಾ ಬಾಳ್ ಮಾಡ್ಸೀನ್ರಿ. ಇಲ್ರಿ ಅದೆಲ್ಲ ಕೂಡಿ ನಮ್ಮದ ಪಗಾರ. ಕಮಿಷನ್ ಅದ ಏನಿಲ್ರಿ. ಗೊಬ್ಬರ ಕೆಲಸದ ಇದು ಮಾಡಿದ್ರೆ ಎಷ್ಟು ಕೊಡ್ತಾರೆ ಕಮಿಷನ್? ಅದು ನಂಗ ಅಷ್ಟು ನೆನಪ ಇಲ್ರಿ, ಎಲ್ಲ ನಾ ತಲೆನ ಇದಾಗ್ಬಿಟ್ಟಿದ್ ಅಂದ್ರೆ. ನಿಮ್ಗೆ ಇದು LIC ಮಾಡಿದ್ರೆ ಇದು ಕೊಡ್ತಾರಲ್ಲ? LIC ಮಾಡ್ಸಿಲ್ರಿ ನಾನು. ಈಗ ಹೊಸ ಸಂಘ ಟಾರ್ಗೆಟ್ ಇರ್ಲಿಲ್ವಾ ನಿಮ್ಗೆ? ಎಷ್ಟು ಸಂಘ ಮಾಡ್ಬೇಕು? 250 ಕೊಡ್ತಾರೆ, 250 ಕೊಡ್ತಾರೆ. 250 250 ಒಂದು ಸಂಘ ಮಾಡಿದ್ರೆ ಇಲ್ಲಿ 1,000 ರೂಪಾಯಿ ಕೊಡ್ತಾರೆ. ಅವಾಗ ಇತ್ರಿ 250. ಈಗ ಜಾಸ್ತಿ ನೋಡಿ. ಇಲ್ಲಿ ಅಲ್ಲ ಎಷ್ಟು ಸಮಯ ಆಯ್ತು? ಇಲ್ಲಿಯ ಒಂದು ಸೇವಾ ಪ್ರತಿನಿಧಿ ಕಡಿಮೆ ಅಂದ್ರೆ 35-40 ಸಾವಿರ ದುಡಿತಾರೆ. ಮೈಕ್ರೋ ಬಜೆಟ್ ಮಾಡ್ಲಿಲ್ವಾ? ಮಾಡ್ಲಿಲ್ಲ ನೀವು. ಮತ್ತೆ PRK ಅವೇನು ಮಾಡ್ಲಿಲ್ಲ. ಬರೀ ನೀವು 4 ವರ್ಷ 1.5 ವರ್ಷ ಆತಲ್ಲ ಕೆಲಸ ಬಿಟ್ಟು? 4 ವರ್ಷ ಆಯ್ತು ನಾ ಬಿಟ್ರಿ. 4 ವರ್ಷ ಆಯ್ತು ಬಿಟ್ಟು. ಈಗ 4 ವರ್ಷದಿಂದ ಹೊರಗಡೆ ಇದೀರಿ? ಇಲ್ರಿ, ನನಗ ಅವಾಗ ಸದಸ್ಯರಿಗೆ ಅವ್ರಿಗೆ ಏನ್ ಹೇಳಿ ಕೊಡ್ತನು ಮತ್ ಸಂಗೆಲ್ಲ ಇದಾಗಲಿ ಅಂತ ಊರಾಗ ಇದ್ದೀನ್ರಿ. ನಾ ಅತ್ರ ಪೂರ್ತಿ ನನಗೆ ಇಲ್ಲಿ ಕುತ್ತಿಗೆ ಬಂತ್ರಿ. ಅದ ಬರಾತ್ಲೇನೆ ನಾ ಊರ್ ಬಿಟ್ಟಿನ್ರಿ. ಲಾಸ್ಟ್ ಊರ್ ಬಿಟ್ಟಿನ್ರಿ. ಈಗ ಏನು ಅಂತ ತೀರ್ಮಾನ ಮಾಡ್ತೀವಿ? ಲಾಸ್ಟ್ ಹೋರಾಡ್ದನರ್ಲೇ ರೀ. ಹೋರಾಟ ಮಾಡೋದು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಹಣ ಉಂಟಲ್ಲ, ನೀವು ಇಷ್ಟು 6 ತೊಲೆ ಬಂಗಾರ ಮತ್ತೆ ನಿಮ್ದು 15 ಲಕ್ಷ ಹಣ ನಿಮ್ಮ ಕೈಗೆ ತಿಗುವವರೆಗೂ ನಾವು ಬಿಡುದಿಲ್ಲ. ತಾಳಿ ಮೊದಲಾಗಿ ಒತ್ತೇಟ್ ಸಂಘ ತುಂಬಿದೇನ್ರಿ ತಂದ್ರನ್ನ. ತಾಳಿಯನ್ನು ಕೂಡ ತಾಳಿ ಎಲ್ಲ ಮುಗ್ದೈತಿ, ತಾಳಿನೆಲ್ಲ ಮುಗಿತ ಎಲ್ಲ ರೀ. ನನ್ ಇದನ್ನ ಇಟ್ಟು ಬಿಡ್ಯಾರ ಬೀದಿಗೆ ತಂದಾರಿ. ಇಂತ ತುಂಬಾ ಜನ ಇದ್ದಾರೆ. ಮತ್ತ ಅಲ್ಲಿ ಹೋಗ್ಬೇಕಿ ನಮ್ಮ ಊರು ಅಂಕಲಿ ಒಲ್ಲೇದಕ್ಕೆ ಆಕೆ ಹೆಸರು ಶಿವಲಿಲ್ಲ ಹಾಕಿದಾಳ್ರಿ. ಆಕಿ ನಮ್ಮ ಊರಿಗೆ ಬರ್ತಳ್ರಿ ಕಂತ ಬೇಕು ವಸೂಲಿ ಮಾಡಕ್ ಅಂತೇಳಿ ಎಸ್ ಬಿ ಕಳಿಸ್ತೀರಿ ಅವ್ರ ಅಲ್ಲಿ ನಮ್ಮ ಊರಿಗೆ ಗುಜನಾಳಕ್ರಿ. ಹ್ಞೂನ್ರಿ ಗುಜನಾದಾರ ಅಂಕಲಿಯಾರ್ ಬರ್ತೀರಿ. ಆಕಿ ಬರೋದು ಮಂಜಿನ ಅನ್ಸತೈತಿ, ಕೀಲಿ ಹಾಕೋದೈತಿ, ಕೀಲಿ ಕತ್ಕೊಂಡ ಬರ್ತೀರಿ ಅವ್ರು. ಚಾವಿ ರೀ ಕೀಲಿ ಹಾಕಾಕ್ರಿ ಬನ್ನೀರಿ. ಹ್ಞೂನ್ರಿ ಅವ್ರ ಬಡ್ಡಿ ಅವ್ರ ಆಕಿ ನಮ್ಗೆ 50,000 ಕೊಟ್ರಿ. 1 ಲಕ್ಷ ರೂಪಾಯಿ ತೊಗೊಂಡಾರ. 50,000 ರೂಪಾಯಿಗೆ 50,000 ಬಡ್ಡಿ ಐತಿ ತೊಗೊಂಡಾರ ರೊಕ್ಕ. ಹೌದಾ? 50,000 ಬಡ್ಡಿ.
ಈಗ ಹೇಳ್ತಾರಲ್ಲ ಅವರು ದಾಖಲೆ ಕೊಡಿ ಎಲ್ಲಿಂದ ಕೊಡುದು ಈಗ ದಾಖಲೆ ಇಲ್ಲಿಂದಲೇ ಬರೀ ಒಂದು ನಿರ್ಣಯ ಪುಸ್ತಕದಲ್ಲಿ ಬರ್ದು ಯಾರ್ಯಾರ್ದು ಫೇಕ್ ಫೋರ್ಜರಿ ಸಿಗ್ನೇಚರ್ ಮಾಡಿ ಮತ್ ಸಂಘ ಜನರನ್ನೆಲ್ಲ ಬೋಳಿಸಿ ಅವ್ರಿಗೆ ಹೇಳ್ದ ಸಂಘ ಸದಸ್ಯರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆತರ ಲಾಭಾಂಶ ಎಟ್ಟೈತಿ ಎಲ್ಲ ಕೂಡಿಲ್ಲ ಸರ್ ಎಲ್ಲ ಬರ್ಕಾಸ್ ಮಾಡಿಬಿಟ್ರ ಅವ್ರ ಸಂಘ ಈಗ ಸದಸ್ಯರಿಗೆ ಗೊತ್ತಿಲ್ರಿ ಈಗ ನಾನಾ ಸದಸ್ಯರಿಗೆ ಎಲ್ಲಾರನ್ನು ಹೋಗಿ ಎದ್ದು ನಿಂದ್ಲಿ ಹೇಳಿನಂದ್ರೆ ಏನ್ ಆಗ್ತೈತ್ರಿ ಅವ್ರದ್ರಿ ಹೇಳ್ತದೆ ಅಲ್ಲಿ ಅದಕ್ಕೆ 44 ಸಂಘದಾರ ಹೋಗಿ ಹೇಳ್ತಾನ ನಾನು 44 ಸಂಘದಾರ ನೋಡ್ರಿ ನಿಮ್ಮ ಹೆಸರಲ್ಲಿ ನಿಮ್ಮ ಕೈಯಲ್ಲಿ ನಮ್ಮ ಕೈಯಲ್ಲಿ ಅದಾರು ಬರ್ಕಾಸ್ ಸಂಘ ಗೊತ್ತಿಲ್ದಾರ ಗೊತ್ತದ ಅದಾವೆ 6 ಸಂಘ ಒಂದ್ 10 ಸಂಘನ ಮಾಡಿದಾರೆ 10 ಸಂಘ ಬರ್ಕಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಉಳಿತಾಯ ಏನು ಸಿಗ್ಲಿಲ್ಲ ಉಳಿತಾಯ ಇಲ್ರಿ ಲಾಭಾಂಶ ಇದ್ರ ಹತ್ರ ಹೋಗ್ರಿ ಈಗ 10 ಮಂದಿ ಸಾಲ ಐತಿಲ್ರು 4 ಮಂದಿನ 5 ಮಂದಿ ಕಟ್ಸ್ಕೊಂಡಾರಿ 5 ಮಂದಿ ಲಾಭಾಂಶ ಎಲ್ಲ ತಗದ ಅವ್ರದೆಲ್ಲ ಉಳಿತಾಯ ಬರ್ಕಾಸ್ ಮಾಡಿಬಿಟ್ರಿ ನೋಡಿ. ಈ ವಿಡಿಯೋವನ್ನು ನೋಡುವವರು ಇವರು ಸೇವಾ ಪ್ರತಿನಿಧಿ ಆದಾಗ ನೀವು ಸಂಘದಲ್ಲಿ ಇದ್ರೆ ಎಲ್ಲ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ, ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಉಳಿತಾಯ ನಿಮ್ಮ ಲಾಭಾಂಶವನ್ನು ನೀವು ಕೇಳ್ಬೇಕು ಅಲ್ವಾ? ಈ ವಿಡಿಯೋ ನೋಡುವವರಿಗೆ ನಿಮ್ಮ ಊರಿನವರಿಗೆ ಹೇಳಿ ಏನ್ ಹೇಳ್ತೀರಾ ನೀವು? ಅವ್ರದ್ದು ಇದನ್ನ ಲಾಭಾಂಶ ಎಲ್ಲ ಕೇಳ್ಬೇಕ್ರಲ್ಲ. ಲಾಭಾಂಶ ಮತ್ತು ಉಳಿತಾಯ ಯಾರಿಗೂ ಕೊಟ್ಟೆ ಇಲ್ಲ ರೀ. ಉಳಿತಾಯ ಜಗಳ ಆಗಿದಾವ್ರಿ. ಉಳಿತಾಯ ಎಷ್ಟು ವರ್ಷದ ಸಂಘ? 9 ವರ್ಷದಿಂದ ರೀ. 9 ವರ್ಷದಿಂದ 9 ವರ್ಷಕ್ರಿ. 12 ಈಗ ಚಾಲು ಅದಾವ್ರಿ ಈಗ ರೀ. 12 13 ವರ್ಷ 13 ವರ್ಷ ಆಯ್ತು. 13 ವರ್ಷ ಆಯ್ತು. ಎಷ್ಟು ಉಳಿತಾಯ ಕಟ್ತಿದ್ದೀರಮ್ಮ ನಿಮ್ಮ ಅಲ್ಲಿ? 10 ರೂಪಾಯಿ. 10 ರೂಪಾಯಿ. ಗಂಡ ಮಕ್ಕಳ 20 ರೂಪಾಯಿ. ಇದರ ಅಸಲು ಬಡ್ಡಿ ಎಲ್ಲ ಕೊಡ್ಬೇಕು. ಇವರಿಗೆ 6 ತೊಳೆ ಬಂಗಾರ 15 ಲಕ್ಷ. ಅಲ್ಲಿ ನಮ್ಮ ಊರು ಮಂದಿಗಂತ ಮೋಸ ಮಾಡಿದಾರೆ. ಇವರನ್ನು ಕರೆಸಿ ಎಲ್ಲಿದ್ರು ಕೂಡ ಇವರನ್ನು ಕರೆಸಿ ಅವರ ಊರಿಗೆ ಕರ್ಕೊಂಡ್ಬಂದು ಇವರಿಗೆ ಏನು ಕೊಡ್ಲಿಕ್ಕೆ ಅದನ್ನೆಲ್ಲ ಕೊಡ್ಬೇಕು. ಅವ್ರು ಯಾರು ಇದು SKDRDP ಅವ್ರು ಮಾಡ್ಬೇಕು. ಇಲ್ಲಾಂದ್ರೆ ಇವರ ಮಾನ ಎಲ್ಲ ಹರಾಜಾಗ್ತದೆ. ಇದರಿಂದಲೇ ಇಲ್ಲಿಂದಲೇ ಹರಾಜಾಗ್ತದೆ ನೋಡಿ. ಈಗ ನಾನು ಒಟ್ಟು ಊರಾಗ ಇರ್ಬೇಕ್ರಿ. ಅವ್ರು ನನ್ನ ಊರಾಗ ಇಡುವಂಗ್ ಮಾಡ್ಬೇಕ್ರಿ. ಅವ್ರು ನೀವು ಎಲ್ಲರ ಹತ್ರ ಹೇಳ್ಬೇಕಿದೆ ಈ ತರ ಆಗಿದೆ ಅಂತ ಹೇಳಿ. ನೋಡಿ, ಯಾರೋ ಮಾಡಿ ತಪ್ಪಿಗೆ ಊರು ಬಿಡುವಾಗ. ಹೌದು. ಈಗ ನಾ ಎಲ್ಲಿ ಬೇಕಾದಲ್ಲಿ ಎಲ್ಲರೂ ಇರ್ಬೋದು. ಎಲ್ಲರೂ ಒಂದ್ ಊಟಕ್ಕೆ ನಾ ಗದ್ದೆಗಿದನ್ರಿ ನಾ ರೀ. ಹೌದಾ? ಹ್ಞೂನ್ರಿ. ಹೊಟ್ಟೆ ಕೂಳು ಊಟ ಮಾಡಿಲ್ರಿ. ನನಗೆ ಯಾರು ಊಟ ಕೊಡ್ತಾರ ಇಲ್ರಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂತ ಹೇಳ್ತಾರೆ. ಎಲ್ಲ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಗ್ರಾಮಾಭಿವೃದ್ಧಿಯಲ್ಲಿ ಮಾಡಿದ. ಅಲ್ಲ, ಎಷ್ಟೋ ಜನ ಸತ್ತೋಗಿದ್ದಾರಲ್ಲ ನಿಮ್ಮೂರಲ್ಲಿ. ಈಗ ಅಲ್ಲ, ಇವರೇ 6 ಸಲ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗಿದಾರ. ನಾವು 4 ಸಲ ಹೋಗಿದ್ರು. ಅದಕ್ಕಾಗೆ ಊರ್ ಬಿಟ್ಟು ಬಂದಿದ್ರಿ. ನಾ ಲೆಕ್ಕ ಮಾಡಿ. ಈಗ ನಿಮ್ಮೂರಲ್ಲಿ ಬೇರೆಯವರು ಈ ತರ ಟಾರ್ಚರ್ ಆಗಿ ಅವ್ರೆಲ್ಲ ಊರ್ ಬಿಟ್ಟು ಹೋಗಿದ್ದಾರೆ. ಇನ್ನ ಬಂದಿಲ್ಲ ಅವ್ರು. 2015 ಹೋದಾರ್ರಿ. ಅವ್ರ ಇನ್ನ ತಕೊಂಬತ್ತಿ ತೋರ್ಸ್ಲಿಲ್ರಿ. 2015 ಹೋಗಿದ್ದಾರೆ. ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಅವ್ರದ್ದು ಎಲ್ಲಾರು ಅಡಿ ತಳಕ್ ಹೋಗಿ ನಾ ಸಿಕ್ಕೊಂಡ್ಬಿದ್ದೀನಿ. ಅವ್ರು ಮಾಡಿದಕ್ಕೆ ಇವರು ಸಿಕ್ಕಾಕಿದ್ದಾರೆ. ಅವ್ರದೆಲ್ಲ ನಾ ಮಾಡಕ್ ಹೋಗಿ ನಾಗಪ್ಪ 2017 ಕೆಲಸ ಬಿಟ್ಟು ಆರಾಮ್ ರಾಜನ್ ಗೊತ್ತಿದ್ದೀನಿ. ಆಗ ನನ್ನ ಮನ್ಯಾಗ ಇರ್ತೀನಿ. ನನಗೆ ಸಾಲು ಬರ್ತಕ್ಕ ನಾವು ಊರು ಬಿಡೋದು ಅವಶ್ಯಕತೆನೇ ಬರ್ತರಕ್ಕೆಲ್ಲ. ನೀವು ಪುನಃ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋದ ಕಾರಣ ಇದಾತ್. ನೀವ್ ಮಾಡಿದ್ರಿ, ನೀವು ಸಂಘ ಸಮಸ್ಯೆ ಬಗೆಹರಿಸ್ರಿ ಅಂತಾರ ನಮಗ್ರಿ. ಮತ್ ನಮ್ಮ ಜೋಡಿ ಅವ್ರ ಸದಸ್ಯರ ಇವ್ರು FSಗಳು ಇರುದಿಲ್ರಿ. ಈಗ ನಾವ್ ಒಬ್ರು ಸಾಲ್ ಮುಟ್ಟಿತ್ತ ಅವ್ರ ಕಡೆ ವಾಪಸ್ ನಮ್ಗೆ ರೊಕ್ಕ ಕೊಡ್ಬೇಕ್ರಲ್ಲ ಅವ್ರು. ಇವ್ರು ಇಸ್ದು ಕೊಡದಿಲ್ಲ. ಇವ್ರು ತಮ್ಮ ತುಂಬಿ ಆತರ್ಲೆ ತಮ್ಮ ಕೆಲಸ ಆದ್ರ ಬಗ್ಗೆ ಇರ್ತೀರಿ. ನಾವ್ SBಗಳು ಬೀದಿನ ಹೋಗುದ್ರಿ. ಅವ್ರ ಹೆಂಡ್ರ ಮಕ್ಕಳದಾರ, ನಮ್ಗೆ ಹೆಂಡ್ರ ಮಕ್ಕಳ ಇಲ್ರಿ. ಇದಕ್ಕೆಲ್ಲ ಜನಗಳು ಎದ್ರೆ ಮಾತ್ರ. ಮತ್ತ ಅವ್ರ ಮಮತಾರಿ ಧರ್ಮ SKDRDP ಅಲ್ಲಿ ಕೆಲಸ ಮಾಡುವಂತ ಸದಸ್ಯರಿಗೆ, ಕೆಲಸ ಮಾಡುವಂತ ಇವರಿಗೆ ಕಾರ್ಯಕರ್ತರಿಗೆ ಈ ತರ ಸಮಸ್ಯೆ ಆದ್ರೆ ಮತ್ತೆ SKDRDP ಅವರ ಸಂಘದ ಸದಸ್ಯರಿಗೆ ಯಾವ ಪರಿಸ್ಥಿತಿಗೆ ಬರ್ಬೋದು? ಲೆಕ್ಕ ಹಾಕ್ಬೇಕು. ನೋಡಿ, ಈಗ ಕೆಲಸ ಮಾಡೋ ಸೇವಾ ಪ್ರತಿನಿಧಿಗಳೇ ನಿಮಗೂ ಕೂಡ ಬರ್ಬೋದು, ಬರ್ತದೆ, ಗ್ಯಾರಂಟಿ ಬರ್ತದೆ. ನಿಮ್ಮ ತಲೆ ಮೇಲೆ ಹಾಕಿ ಎಲ್ಲ ನೀವು ಕೂಡ ಊರು ಬಿಡುವಾಗೆ ಆತ್ಮಹತ್ಯೆ ಮಾಡುವಾಗ ಪರಿಸ್ಥಿತಿ ನಿಮ್ಗೆ ಕೂಡ ಬರ್ತದೆ. ಅದು ಎಚ್ಚೆತ್ತುಕೊಂಡ್ರೆ ಸಾಪ. ಅಣ್ಣಪ್ಪ ಮತ್ತು ಮಂಜುನಾಥನ ಸಾಪ ಇದು. ನೋಡಿ, ಈ ತರ ತುಂಬಾ ಜನಕ್ಕಾಗಿದೆ. ಊರು ಬಿಟ್ಟು ಹೋಗಿದ್ದಾರೆ. ಗೋಕಾಕಿಂದ ಯಾರು ಅವರು ಕೂಡ ಸವಿತಾ 30 ಲಕ್ಷ ಸಾಲ ತಗೊಂಡು ಅವರು ಕೂಡ ಊರು ಬಿಟ್ಟಿದ್ದಾರೆ. ಅವರ ಮನೆ ಮಾರಿಸಿ ಊರು ಬಿಟ್ಟು ಹೋಗಾಗೆ ಮಾಡಿ ಅಲ್ಲಿ ಹೋಟೆಲ್ ಮಾಡಿದ್ದಾರೆ. ಅದು ಅಲ್ಲಿಂದ ಕೂಡ ಓಡಿಸಿದ್ದಾರೆ ಮಾಡಿದ್ದಾರೆ. ಇಷ್ಟೊಂದು ತುಂಬಾ ಪ್ರಕರಣ ಇದೆ ಈ ತರದ್ದು. ಅದಕ್ಕೋಸ್ಕರ ಈ ವಿಡಿಯೋ ನೋಡುವವರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಪ್ರಶ್ನೆ ಮಾಡಿ. ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ನಾವು ಹೇಳುವಂತದ್ದು ಅಷ್ಟೇ, ನಿಮ್ಮ ಹಕ್ಕುಗಳನ್ನು ಕೇಳಿ. ಯಾರು ಕೂಡ ಬೇರೆಯವರು ಮಾಡಿದಂತ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಯಾರೋ ಮಾಡಿದ ಸಾಲಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿಕ್ಕೆ ಹೋಗ್ಬೇಡಿ. ಅಮ್ಮ, ನಿಮ್ಮ ಮನೆ ಅಡ್ರೆಸ್ ಒಂದು ಹೇಳಿ. ನಮ್ದು ನಿಮ್ಮ ಲಕ್ಷ್ಮಿ ಬಿಂಬರಾಯ್ ಪಂದಲಿ. ನೋಡಿ, ಈ ಊರಿನವರು ನೋಡುವವರು ದಯವಿಟ್ಟು ಇವರ ಒಂದು ನ್ಯಾಯ ತೆಗೆಸಿಕೊಡಿ. ನಿಮ್ಮ ಊರಿನವರು ನಮ್ಮೂರಿಗೆ ಬಂದು ಕೇಳ್ತಾ ಇದ್ದಾರೆ, ನಿಮ್ಮ ಊರಲ್ಲಿ ಯಾರು ಇಲ್ವಾ, ಇವರು ಇಷ್ಟು ಬಡವರಿಗೆ ಸಪೋರ್ಟ್ ಮಾಡಿ ಸ್ವಲ್ಪ.
ದೊಡ್ಡವರು, ಶ್ರೀಮಂತರು, ರಾಜಕಾರಣಿಗಳು ಯಾರು ಕೂಡ ಬರೋದಿಲ್ಲ. ಇಲ್ಲಿ ಬಡವರೇ ಒಗ್ಗಟ್ಟಾಗಬೇಕು, ಬಡವರೇ ಇಲ್ಲಿ ಒಗ್ಗಟ್ಟಾಗಬೇಕು. ಇಂಥವ್ರಿಗೆ ನ್ಯಾಯ ತೆಗೆಸಿಕೊಡಿ. ನೀವು ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡೋರು ಕೂಡ ಅಷ್ಟೇ. ನಿಮಗೂ ಈ ತರ ಪರಿಸ್ಥಿತಿ ಬರ್ತದೆ, ಗ್ಯಾರಂಟಿ ಬರ್ತದೆ, ಬಂದೇ ಬರ್ತದೆ. ಯಾಕಂದ್ರೆ ಯಾರನ್ನು ಕೂಡ ಇವರು ಬಿಡುವುದಿಲ್ಲ. ಯಾರ್ಯಾರು ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ಲಿಕ್ಕೆ ಹೋಗ್ಬೇಡಿ. ದಯವಿಟ್ಟು ಯಾರ ಸಾಲ ಆಗ್ಲಿ, ಯಾರ್ದ ಏನೇ ಮಾಡಿ ಅವ್ರ ಜವಾಬ್ದಾರಿ ನೀವು ತಗೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಎಷ್ಟಿದೆ, ಎಷ್ಟೋ ಕೆಲಸ ಇದೆ, ಒಳ್ಳೆ ಕೆಲಸ ಇದೆ, ಇದನ್ನ ಬಿಟ್ಬಿಡಿ. ನೀವು ಇಂಥ ಒಂದು ಒಬ್ಬರಿಗೆ ಮೋಸ ಮಾಡುವಂತ, ಒಬ್ಬರಿಗೆ ಅನ್ಯಾಯ ಆಗುವಂತ, ಅಕ್ರಮವಾಗಿ ಬಡ್ಡಿ ದಂಧೆ ಮಾಡುವಂತ ಯಾವುದೇ ಒಂದು ದಾಖಲೆ ಇಲ್ಲ ಇದಕ್ಕೆ. ನಾವು 1 ವರ್ಷದಿಂದ ಕೇಳ್ತಾ ಇದ್ದೀವಿ, ಒಂದೇ ಒಂದು ಡಾಕ್ಯುಮೆಂಟ್ ನಮ್ಗೆ ಸಿಗ್ಲಿಲ್ಲ ಇಲ್ಲಿವರೆಗೂ. ಈಗ 25 ಲಕ್ಷ ಜನ 30 ಲಕ್ಷ ಜನ ತನಕ ಈಗ ಸ್ವಸಹಾಯ ಸಂಘದ ಹಣವನ್ನು ಕಟ್ಟೋದನ್ನು ನಿಲ್ಸಿ ಆಗಿದೆ. ಈಗ ಉಳಿತಾಯ ಆಗ್ಲಿ ಅದು ಇದು ಯಾವುದು ಕೂಡ ಸಿಗುವುದಿಲ್ಲ, ಅವರವರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಗೊತ್ತಾಯ್ತಲ್ಲ. ಯಾಕಂದ್ರೆ ಇದರಲ್ಲಿ ನೇರವಾಗಿ ಹೇಳುವಂತೆ ಒಂದೇ ಒಂದು ಗಾದೆ ಮಾತು, ಚೋರ ಗುರು ಚಾಂಡಾಲ ಶಿಷ್ಯರು ಅಂತ. ಅದಕ್ಕೆ ಸರಿಯಾಗಿ ಇಲ್ಲಿ ಕೂಡ ಯಾವ ಗುರಿಯಾಗಿದ್ದಾನೆ ಅದೇ ತರ ಶಿಷ್ಯಂದಿರು ಕೂಡ ಇರ್ತಾರೆ. ಅದಕ್ಕೆ ಕಾರಣ ಅವರು ದೋಚ್ತಾ ಇದ್ದಾರೆ, ನಾವು ದೋಚುವಂತ ಇವ್ರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಾಪ ಈ ಅಮಾಯಕರು ಏನು ಗೊತ್ತಿಲ್ಲದೆ ಇರೋರು, ಯಾಕಂದ್ರೆ ಸೇವಾ ಪ್ರತಿನಿಧಿಯ ಕೆಲಸ ಮಾಡುವವರು ಇದೆ ಬರೀ 7ನೇ ಕ್ಲಾಸಿಗಿಂತ ಕೆಳಗಡೆ ಅವ್ರಿಗೆ ಏನ್ ಗೊತ್ತಿರುವುದಿಲ್ಲ. ನಿಮ್ಗೆ ಅಲ್ಲಿ ಏನು ಅವ್ರು ಆರ್ಡರ್ ಮಾಡ್ತಾರೆ, ಇಷ್ಟು ಮಾಡಿ ಅಷ್ಟೇ, ಪ್ರಶ್ನೆ ಕೇಳಲಿಕ್ಕೆ ಇಲ್ಲ. ಸಾಲ ನೀವು ಕೊಟ್ಟಿದ್ದೀರಾ, ಉಸುಲು ಮಾಡಿ ಕೊಡಿ. ಯಾರಾದ್ರೂ ಸಾಲ ತಗೊಂಡು ಮೋಸ ಮಾಡಿ ಹೋದ್ರೆ ನೀವು ಕಟ್ಟಿ. ಫಸ್ಟಿಗೆ ಅಂತ ಗೊತ್ತಾ, ಸೇವಾ ಪ್ರತಿನಿಧಿ ಕೆಲಸ ಮಾಡುವಾಗ ಫಸ್ಟಿಗೆ ಇರೋದು ನೀವು ಇಷ್ಟು ಸಾಲ ಕೊಡ್ಬೇಕಂತೆ, ನೀವು ಟಾರ್ಗೆಟ್ ಇಷ್ಟು ಸಾಲ ಕೊಟ್ಟು ಲಾಸ್ಟಿಗೆ ಅದನ್ನು ಉಸುಲು ಮಾಡಿ ನೀವೇ ಕೊಡ್ಬೇಕು. ನಮ್ ಊರಾಗ ಸಮಸ್ಯೆ ಆಗಿತ್ರಿ ಸರ್, ಸಂಘ ಬ್ಯಾಡ್ರ ಅಂತ ಹೇಳ್ತಿನ. ಸಂಘ ನೀನು ಮಾಡಕ್ ಆದ್ರಕ ನಾವ್ ಯಾರ ಅಂಕಲ್ಗೆ SB ಕರಿಸಿ ಮಾಡ್ತು ಅಂದ್ರಿ. ಹನ್ರಿ ಅಲ್ಲಿ ಮತ್ 10 ಸಂಘ ಮಾಡೀನ್ರಿ. ಸಮಸ್ಯೆ ಆಗಿದ್ದಾರೆ ಊರಾಗ, ಸಮಸ್ಯೆ ಆಗಿದ್ ಗೊತ್ತೈತ್ರಿ, ಮತ್ 10 ಸಂಘ ಮಾಡಿ ಹಾಕಚ್ಚರಿ. ನೋಡಿ ಇವ್ರು ಹೇಳ್ತಾರಲ್ಲ, ನಾವು ಸಾಲ ಕೊಟ್ಟಿಲ್ಲ, ಅವ್ರು ಕೇಳಿದ್ರು ನಾವು ಕೊಟ್ಟಿದ್ದು, ನಾವು ಒತ್ತಾಯ ಮಾಡುದಿಲ್ಲ ಸಾಲ ತಗೊಳ್ಳಿ ಅಂತ. ನೋಡಿ ಟಾರ್ಗೆಟ್ ಕೊಟ್ಟಿದ್ದಾರೆ, ಅವ್ರು ಕೊಡ್ತಾರೆ. ಅವ್ರೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ? ನನಗೆ ಎಷ್ಟ್ ಲಕ್ಷ ಕೊಡ್ಬೇಕಂದ್ರ ನನಗಂದ್ರ ಸಮಸ್ಯೆ ಆಗಿತ್ತು ನಮ್ ಊರ್ರಿ. 8 ಲಕ್ಷ ಐತ್ಲ 8 ಲಕ್ಷ ಸಾಲ ಹೋಗಬೇಕಾರೆ 10 ತಿಂಗಳಕ್ರಿ. ಎಷ್ಟು ಹೇಳಿದ್ರು? ನನಗೊಂದ್ 30 ಲಕ್ಷ ರೀ, 20 ಲಕ್ಷ 20 ಲಕ್ಷ ರೀ, 20 ಲಕ್ಷ ಅಟ್ ಹೋಗಬೇಕಾರೆ ಸಾಲ ಹೋಗ್ಲೇಬೇಕು, ಅಟ್ ಹೋಗಬೇಕಾದ್ರೆ ಅಟ್ ಕೊಡಬೇಕಾರೆ. ಈಗ ಮೀಟಿಂಗ್ ನಾಗ ಬೇಯ್ತಾರೆ. ಈಗ ಉತ್ತರ ಕೊಡ್ಬೇಕು ಇವರು, ನಾವು ಸಾಲ ಕೊಡ್ಲಿಲ್ಲ, ಅವ್ರು ಬಲಾತ್ಕಾರದಿಂದ ತಗೊಂಡು ಮೊನ್ನೆ ಹೇಳಿದ್ದಾರೆ. ಉತ್ತರ ಕೊಡಿ. ಇಲ್ಲ ಅವ್ರು ನಾವ್ ಕೊಡದ್ರಿ ಕರೆ ದೊಡ್ಡ ಮೀಟಿಂಗ್ ದಾಗ ನಮ್ ನೆವಿಸ್ ಬೇಯ್ತಾರೆ ಅವ್ರು. ಹೌದಾ? ನಿಮ್ ಇಟ್ ಸಾಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ನೋಡಿ, ಅವ್ರು ಬೈತಾರೆ, ಇವರಿಗೆ ಸಾಲ ಕೊಡದಿದ್ರು ಬೈತಾರೆ. ಎಲ್ಲರಿಗೂ ಅಷ್ಟೇ ಅಲ್ಲ, ಗೊಬ್ಬರ ಗ್ಯಾಸ್ ಮಾಡ್ಬೇಕ್ರಿ, ಉಕ್ಕು ಸ್ಟವ್ ಒಲಿ ಮಾಡ್ಬೇಕ್ರಿ, ಸೋಲಾರ್ ಮಾಡ್ಬೇಕ, ಎಲ್ಲಾ ಮಾಡ್ಬೇಕ್ರಿ. ಅವ್ರ ಏನ್ ಕೊಡ್ತಾರ ಅದನ್ನೆಲ್ಲ ಮಾಡೋದನ್ನ ನಿರಂತರ ಮಾಡ್ಸ್ಬೇಕ್ರಿ. ನಾನು 44 ಸಂಘಿಗೆ ಒಂದೊಂದು ಮಾಡಿಸ್ತೀನ್ರಿ. ನಾ 44 ಸಂಘ ನಿರಂತರ ಮಾಡೋದು ನಾವೆಲ್ಲ. 10 ಜನರಿಗೆ 10 ನಿರಂತರ. ಹ್ಞೂನ್ರಿ. ಬರೀ ಓದದಿದ್ರು ತೊಂದರೆ ಇಲ್ಲ, ಅವ್ರಿಗೆ ನಿರಂತರ ಸೇಲ್ ಆಗ್ಬೇಕು. ನಮ್ದು ಊರಾಗ ಕಂತು ಬಾಕಿ ಎಷ್ಟಾಗಿತ್ತರ ಸಮಸ್ಯೆ ಆಗಿ 70 ಲಕ್ಷ ರೂಪಾಯಿ ಆಗೈತ್ರಿ. 70 ಲಕ್ಷ ರೂಪಾಯಿ ಆದಾಗ್ರಿ 50 ಲಕ್ಷ ರೂಪಾಯಿ ನಾ ಇದನ್ ಮಾಡಿದೇನ್ರಿ. 50 ಲಕ್ಷ ರೂಪಾಯಿ ನೀವು ಕಲೆಕ್ಷನ್ ಮಾಡಿ 20 ಲಕ್ಷ ರೂಪಾಯಿ ಅಟ್ಟ ಉಳಿಸಿದ್ರಿ. 20 ಲಕ್ಷ ಅಡಿಟ್ ಮಾಡಿದ್ರಿ. ಅಡಿಟ್ ಮಾಡಿ ನಂಗೆ ಅವತ್ತು ಮೀಟಿಂಗ್ ಕರೆದ್ರಿ ನಮ್ಮಲ್ರಿ, ದೊಡ್ಡ ಮೀಟಿಂಗ್ ಐತ್ರಿ. ಅವಾಗ ಗೋಕಾಕ್ ತಾಲೂಕು ಫಸ್ಟ್ ನಾನು ಬಂದಿನ್ರಿ. ಕಂತು ಬಾಕಿ ಒಳಗ್ರಿ. ಕಂತು ಬಾಕಿ ಇಲ್ಲ, ಕ್ಲಿಯರ್ ಇದೆ. ಕ್ಲಿಯರ್ ಒಂದು ಗೋಕಾಕ್ ಫಸ್ಟ್ ತಾಲೂಕಿಗೆ ಫಸ್ಟ್ ನಾನ ರೀ. ನೀವು ಫಸ್ಟ್ ಬಂದಿಲ್ಲ, ನೀವು ಫಸ್ಟ್ ಹಿಂಗ್ ಮಾಡ್ಬಿಟ್ರಿ ನೋಡಿ, ನನಗ್ ಗೊತ್ತಾಗ್ಲಿಲ್ಲ. ಅಲ್ಲ, ಅಷ್ಟು ಕಂತು ಬಾಕಿ ಇದ್ದ ನೀವು ಕ್ಲಿಯರ್ ಮಾಡಿ ಕೊಟ್ಟಿರಲ್ಲ, ಅದಕ್ಕೆ ನಿಮ್ಗೆ ಎಂತ ಕೊಟ್ಟಿ, ಏನ್ ಕೊಟ್ಟಿರ? ಏನ್ ಕೊಡ್ತಾರೆ ಅವ್ರು? ದೇವ್ರ ಕೆಲಸ ಅಲ್ಲ, ದೇವ್ರ ಮಂಜುನಾ. ನಮಗೇನ್ ಗೊತ್ತ್ರಿ ಇಂತ ದುಡ್ಡು ಅನ್ನೋದ್ರಿ? ಮಂಜುನಾಥನ ರಕ್ಕಣತ್ಲಿ ನಾವ ದೇವ್ರ ಹಾಕ್ಬಿಡು, ಅದಕ್ಕೆ ದೇವ್ರ ಕೆಲಸ ಅಂತ ಹೇಳಿ ಮಂಜುನಾಥನ ಅನ್ನಪೂರ್ಣ ಹೆಸರು. ದೇವ್ರ ಒಂದು ಕಡೆಯಿಂದ ಮಾತ್ರ ಇದ್ದದ್ದು, ಈ ಸೈಡ್ ಮತ್ತೊಬ್ಬ ಕೂಕ್ ನಗಡ್ತಾ ಇದ್ದಲ್ಲ. ಈಗ ಗೊತ್ತಾಗ್ತಿರ್ಲಿ ಅವ್ರದೆಲ್ಲ ಬಂಡವಾಳ, ನಮಗೆ ಯಾಕೆ ಗೊತ್ತಾಗಬೇಕ್ರಲ್ಲ? ಎಲ್ಲ ಮೋಸ ಆಗಿದ್ರಿ ಆಗ. ಎಲ್ಲ ದೇವ್ರ ಹೆಸರು ಹೇಳ್ಕೊಂಡೇ ಮೋಸ ಮಾಡಿದ್ರು. ನನಗ್ ರೊಕ್ಕ ನಂದೆಲ್ಲ ಬಂತು, ನನ್ ಊರಾಗ ಚಂದಾಗಿ ನಡಿ ಇದ್ನದ್ರಿ ಇರ್ತನ್ರಿ. ನಾವೇ ಇಲ್ಲಂದ್ರ ಆತ್ಮಹತ್ಯೆ ಮಾಡಿಕೊಂಡ್ರ ವೀರನ್ ಹೆಗಡೆಯವರ ಕಾರಣ. ಅವ್ರ ಮೇಲೆ ನನ್ ಬರ್ದಿಟ್ಟ ಸಾಯ್ಕಿರಿ. ನಾ FS ರೀ ವೀರನ್ ಹೆಗಡೆಯವರ ಮಮತಾ. ಇಷ್ಟು ಜನ. ಈಗ ನೀವು ಅದು ಲೆಟರ್ ಬರೆದಿಟ್ಟಿದ್ದೀರಾ? ಈಗ ಇವರಿಗೆ ಬೆದರಿಕೆ ಆಗ್ಲಿ, ಇವ್ರ ಮೇಲೆ ಕೇಸ್ ಆಗ್ಲಿ, ಏನ್ ಮಾಡಿದ್ರು ನೇರ ಕಾರಣ ಅವರೇ. ನಾ ಸಾಯಕ ರೆಡಿದೇನ್ರಿ. ಇವತ್ತ ಬಂದ್ ಕೊಲ್ರಿ ಅವ್ರ, ನಾ ಇವತ್ತ ಸಾಯ್ಬೋದು.
ನಮ್ದೇನ್ರಿ ಯಾವ ಇಲ್ಲಿದ್ರು ಒಂದ ಅಲ್ಲಿದ್ರು ಒಂದರಿ. ನೀವು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವಿದ್ದೇವೆ ನಿಮ್ ಜೊತೆ. ನಿಮ್ಗೆ ನ್ಯಾಯ ತೆಗೆಸಿಕೊಡುವಂತ ಕೆಲಸ ನಾವು ಮಾಡ್ತೇವೆ. ಮತ್ತೆ ನನಗೆ ಊರಾಗ ರಾಕ ಬಿಡದ್ರಕ ನಾವ್ ಆತ್ಮಹತ್ಯೆ ಮಾಡ್ಕೋದ್ ಒಂದರ್ಲಿ ಮತ್ ನಾವ್ರಿ ಮಾಡ್ಬೇಡಿ, ಆಗಿನಾಗಲ್ಲ, ನಾವಿದ್ದೇವೆ. ಈಗ ನಿಮ್ಮ ಮನೆಯವ್ರ ಜೊತೆ ಮತ್ತೆ ನಿಮ್ಮ ಮಕ್ಳ ಜೊತೆ ಮಾತಾಡ್ತಾ ಇದ್ದೀರಾ ನೀವು? ಅವ್ರ ಜೋಡಿ ಮಾತಾಡಂಗಿಲ್ಲ ನಾರಿ, ಅವರು ಎಲ್ಲ ಹುಡುಕಾಡಿದಾರ ನಾನ್ರಿ ಅವಾಗ್ರಿ. ನೋಡಿ ಇವಾಗ ಎಲ್ಲೋ ಇದ್ದಾರೆ, ಎಲ್ಲಿದ್ದಾರೆ ಅಂತ ಬೇಡ ನಮ್ಗೆ. ಆದ್ರೆ ಊರು ಬಿಟ್ಟು ಎಲ್ಲೋ ಒಂದು ತಮ್ಮ ಜೀವನವನ್ನು ಇವ್ರು ಮಾಡ್ತಾ ಇದ್ದಾರೆ. ಸುಮ್ನೆ ಇವರಷ್ಟಕ್ಕೆ ಇದ್ದವರನ್ನು ದೇವರ ಕೆಲಸ ಅಂತ ಕರೆಸಿ ಯಾರ್ದೋ ತಪ್ಪನ್ನು ಇವ್ರ ತಲೆ ಮೇಲೆ ಹಾಕಿ ಈಗ ಊರು ಬಿಡುವಾಗೆ ಮಾಡಿ ಈ ತರ ಇದರ ಶಾಪ ಅಣ್ಣಪ್ಪ ಮತ್ತು ಮಂಜುನಾಥ ಶಾಪ ತಟ್ಟದಿರ್ತದೆ ಅವರಿಗೆ. ಯಾರೇ ಇವರ ಹಣ ತಿನ್ಲಿ ಅವ್ರಿಗೆ ಶಾಪ ಅಂತ ಗ್ಯಾರಂಟಿ. ನೋಡಿ ನಾವು ಇದನ್ನೆಲ್ಲ ಪ್ರಚಾರ ಮಾಡಿದ್ರೆ, ನಾವು ಹೇಳಿದ್ರೆ ನಾವು ಮೋಸಗಾರರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಅವರ ಮೇಲೆ ಬೇಡ ಅಲ್ಲ ಸಲ್ಲದ ಮಾತು ಹೇಳುದು. ನಾವು ಒಂದೆರಡಲ್ಲ, ನಾವು ಸಾಧಾರಣ 1 ವರ್ಷದಿಂದ 500 ವಿಡಿಯೋ ಮಾಡಿ ಹಾಕಿದ್ದೀವಿ. ಕಂತ ಬಾಕಿ ವಸೂಲಿಗಂತ ಕರ್ಕೊಂಡ್ ಹೋಗ್ತಾರ ನಮ್ಮನ್ರಿ. ಬೆಳಗಾವ್ ಕರ್ಕೊಂಡ್ ಹೋಗಿರ್, ನಾನು ಕೆಲಸ ಬಿಟ್ಟ ನಂತರ ಕರ್ಕೊಂಡಿದ್ದಾರೆ ಇವ್ರಿ. ಆಮೇಲೆ ಕೂಡ ಅವಾಗ ಕರ್ಕೊಂಡಿದ್ದಾರೆ. ಅವಾಗ್ರಿ ಮಮತಾ ರೀ ಯೋಜನಾಧಿಕಾರಿ ರೀ, ಇವ್ರಿ ಅಭ್ಯಾಸ ರೀ. ಮತ್ತ ಸುರೇಖಾ ಮೇಡಮ್ ಏನೋ ಅವ್ರ ಒಟ್ಟ ಒಂದ್ 10 ಜನ 5-6 ಮಂದಿ ಬಂದಿರ್ರಿ. ಅವ್ರ ಕೃಷಿ ಅಧಿಕಾರಿಗಳೆಲ್ಲಾ ಕುಡಿಗಿದ್ರಿ ನಾವ್ರಿ. ಇವ್ರ ಕಂತ ಬಾಕಿ ವಸೂಲಿಗೆ ಹೋಗುದಿಲ್ರಿ. ಅಲ್ಲಿ ಊಟ ಮಾಡಕ್ ಹೋತಾರ ಅವ್ರ ನಯಾಜ್ ಹೋಟೆಲ್ ಕರಿ. ಊಟ ನಯಾಜ್ ಹೋಟೆಲ್ ಕೊತ್ತಾರ ಅವ್ರ. ಚಿಕನ್ ಮೀನ ತಿನ್ನಾಕ್ರಿ. ಹಣ ಯಾರು ಕೊಡುದು? ಹಣ ಅವ್ರ ಯೋಜನೆಯಿಂದ ಬರ್ತೈತಿಲ್ಲ ರೀ, ಯೋಜನೆಯಿಂದ ಬರ್ತದೆ. ಈಗ ನೀವು ಸಾಲ ವಸೂಲಿ ಹೋಗುವಾಗ ಅವ್ರು ಇವ್ರು ಬರ್ತಾರಲ್ಲ, ಅವ್ರಿಗೆಲ್ಲ ದುಡ್ಡು ಸಿಕ್ಕಿ ಕೊಡ್ತಾರ? ಎಷ್ಟು ಕೊಡ್ತಾರೆ? ಸಾಲ ವಸೂಲಿಗೆ ಹೋಗ್ತಾರ? ನಮಗೇನು ಕೊಟ್ಟಿಲ್ರಿ. ನಮಗೇನು ಕೊಡೋದು ಊಟ ಆಟ ಮಾಡಿಸ್ತಾರ. ಆತ್ಮೂರ್ ಕಲೆಕ್ಷನ್ಗೆ ಅಂತ ಅವ್ರು 1,000 ರೂಪಾಯಿ ಕೊಡ್ತಾರಂತೆ ಒಬ್ಬೊಬ್ಬರಿಗೆ. ಇವ ನಮಗಂತ ಯಾರು ಕೊಟ್ಟಿಲ್ರಿ. ಇವ್ರು ಕೊಡುದಿಲ್ಲ. ಅಲ್ಲ, ಈ ಘಟ್ಟ ಸೈಡ್ ಆ ಸೈಡ್ಗೆ ಕೊಡುದಿಲ್ಲ. ನಮ್ಮ ಇಲ್ಲಿ ಮಂಗಳೂರು ಸೈಡ್ ಇಲ್ಲಿ ಇಲ್ಲೆಲ್ಲ ಕೊಡ್ತಾರೆ. ಕಲೆಕ್ಷನ್ಗೆ ಅಂತ ಇಷ್ಟು ಹಣ ಕೊಡ್ತಾರಂತೆ. ಈಗ ಅದಕ್ಕೋಸ್ಕರ 5-6 ಜನ ಮನೆಗೆ ಹೋಗೋದು, ಮಾತಾಡೋದು, ಮತ್ತೆ ಫೋಟೋ ತೆಗೆಯೋದು, ನಾವು ಹೋಗಿದ್ದೇವೆ ಅಂತ. ನನಗ್ ಲಕ್ಷ್ಮಿ ಸಂಘದಾಗ 10,000 ರೂಪಾಯಿ ಬರ್ತೈತ್ರಿ. ನನಗ್ ಹೇಳ್ದ ಮಾಡ್ದ ಬರ್ಕಾಸ್ ಮಾಡಿ ಹೋಗ್ರಿ. 10,000 ರೂಪಾಯಿ ಬರ್ಲಿಲ್ಲ ನನಗ್ರಿ. ಬರ್ಲಿಲ್ಲ. ನೀವು ಲಕ್ಷ್ಮಿ ಸಂಘದಲ್ಲಿ ಇದ್ದೀರಿ? ಇಲ್ರಿ, ಅದ ಸಂಘದಲ್ಲಿ ಇದ್ದದ್ದು ನಂದು ಪ್ರಿಯಾಂಕಾ ಸಂಘ. ಸಂಘ ಅದು ನಡೀತದೆ ಈಗ? ಅದು ಬಂದೈತ್ರಿ. ಅದು ಕೂಡ ಬಂದಾಗಿದೆ. ನಿಮ್ದು ಲೋನ್ ಇತ್ತ? ನಂದು 25,000 ಐತ್ರಿ. 25,000? 25,000 ಕೊಟ್ಟಿನಿ. 25,000 ಐತ್ರಿ. ಅದು ಕಟ್ಟಿದ್ದೀರಾ? ಇಲ್ರಿ, ನಾವೇ ಕಟ್ಟೇ ಇಲ್ಲ. ನಾವ್ ಊರ ಬಿಟ್ಟಿನಿ, ಎಲ್ಲಿ ಕಟ್ಟಿಲ್ರಿ. ಎಲ್ಲ ಕ್ಲಿಯರೆನ್ಸ್ ಆಗಿ ಬಂದದ ಅಲ್ಲ? ಇಲ್ರಿ, ಎಲ್ಲಾ ಸಂಘದಾವ್ರಿ. ನಾವ್ ಊರಾಗ ಸಾಲನ ಕಟ್ಸಂಗಿಲ್ರಿ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ. ಇಂಥ ತುಂಬಾ ಕೇಸಸ್ ಇದೆ. ನಿಮಗೆ ಸಮಸ್ಯೆ ಆಗಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಧರ್ಮಸ್ಥಳ ಸ್ವಸಹಾಯ ಸಂಘದ ಹಣವನ್ನು ಕಟ್ಟುವುದು ಯಾರು ಕಟ್ಟುವುದು ಬೇಡ. ಮತ್ತೆ ಅಲ್ಲಿ ಕೆಲಸ ಮಾಡೋರು ದಯವಿಟ್ಟು ನೀವು ಬೇರೆ ಒಳ್ಳೆ ಕೆಲಸ ಮಾಡಿ, ನೀವು ಒಳ್ಳೆ ಜೀವನ, ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳಿ. ಎಷ್ಟೋ ಜನ ಕೆಲಸ ಬಿಟ್ಟು ಅವರವರ ಸ್ವಂತ ವ್ಯವಹಾರ ಮಾಡಿ ಎಲ್ಲ ಒಳ್ಳೇದಾಗಿದ್ದಾರೆ. ಬಡವರ ಶಾಪ ಅದು ಯಾವತ್ತೂ ಬಿಡುವುದಿಲ್ಲ. ಅಣ್ಣಪ್ಪನ ಮಂಜುನಾಥನ ಸೌಜನ್ಯಲ ಶಾಪ ಇದೆಯಲ್ಲ, ಅದು ಯಾವತ್ತೂ ನಿಮಗೆ ಉದ್ಧಾರ ಆಗಲಿಕ್ಕೆ ಬಿಡುವುದಿಲ್ಲ. ಯಾರು ಕೂಡ ಕಟ್ಟೋದು ಬೇಡ. ಇನ್ನು 1 ರೂಪಾಯಿ ಕಟ್ಟೋದು ಬೇಡ. ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. 1 ವರ್ಷ ಆಯಿತು ಸಿವಿಲ್ ಕೋರ್ಟಲ್ಲಿ ಎಲ್ಲಿವರೆಗೂ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾವುದೇ ಡಾಕ್ಯುಮೆಂಟ್ ಕೊಡಬೇಡಿ, ಯಾವುದಕ್ಕೂ ಸಿಗ್ನೇಚರ್ ಮಾಡಬೇಡಿ, ಯಾವುದೇ ಮೀಟಿಂಗ್ ಆಗಿ ಅಲ್ಲಿ ಇಲ್ಲಿ ಕರೆದ್ರೂ ಹೋಗಬೇಡಿ. ನಿಮ್ಮ ದಾಖಲೆಗಳನ್ನು ಈಗ ದುಡ್ಡು ಕಟ್ಟಲಿಂದ ಮನೆಗೆ ಬರ್ತಾರಲ್ಲ, ಅದೇ ಥರ ನಿಮಗೆ ಪೋಸ್ಟಲ್ಲಿ ಕಳಿಸಿ, ಡಾಕ್ಯುಮೆಂಟ್ ಪೋಸ್ಟಲ್ಲಿ ಕಳಿಸಿ. ಸೈನ್ ಮಾಡ್ಲಿಕ್ಕೆ ಹೇಳುವಾಗ ನೀವು ಕೂಡ ಒಂದು ಪೇಪರ್ ಅಲ್ಲಿ ಸೈನ್ ಹಾಕ್ಲಿಕ್ಕೆ ಕೊಡಿ ಅವರಿಗೆ. ಆ ಸೈನ್ ಹಾಕಿ ತಕೊಳ್ಳಿ. ಪಾಸ್ ಪುಸ್ತಕ, CC ಅಕೌಂಟ್ಗೆ ಪಾಸ್ ಪುಸ್ತಕ ಇಲ್ಲ ಅಂತ ಹೇಳ್ತಾರೆ, ಬರೆದು ಕೊಡ್ಲಿ. ಒಂದು ಸಿವಿಲ್ ಸಿಗ್ನೇಚರ್ ಆಗಿ ಒಂದು ಬರೆದು ಕೊಡ್ಲಿಕ್ಕೆ ಹೇಳಿ. ಮತ್ತೆ ಉಳಿತಾಯಕ್ಕೆ ಬಡ್ಡಿ ಸಿಗುವುದಿಲ್ಲ, ಅದಕ್ಕೆ ಸಪ್ರೇಟ್ ಪಾಸ್ ಪುಸ್ತಕ ಅಂತ ಇಲ್ಲ ಅಂತ ಹೇಳ್ತಾರೆ, ಅದು ಕೂಡ ಬರೆದು ಕೊಡ್ಲಿ. ಆಮೇಲೆ PRK ಬಾಂಡ್ ಇಲ್ಲ ಅಂತ ಹೇಳ್ತಾರೆ, PRK ಬಾಂಡ್ ಇಲ್ಲ ಅಂತ ಹೇಳಿದ್ರೆ ಬರೆದು ಕೊಡಿ. ಬಾಂಡ್ ಇಲ್ಲ ಅಂತ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬರೆದು ಕೊಡ್ಲಿ. ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ಸರ್ಕಾರದಿಂದ ಸಬ್ಸಿಡಿ ಬರ್ತದೆ 5%, ಬರುದಿಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಬರುವುದಿಲ್ಲ, ಬರೆದು ಕೊಡ್ಲಿ ಅವರು. ಯಾಕಂದ್ರೆ ಬರ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘಕ್ಕೆ ಸರ್ಕಾರದಿಂದ ಸಬ್ಸಿಡಿ ಬರುವಂತ ಎಲ್ಲ ದಾಖಲೆಗಳನ್ನು ನಾವು ಈಗ ರೆಡಿ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅದು ಕೂಡ ಬರ್ತದೆ, ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ, ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಯಾರಿಗೆಲ್ಲ ಸಬ್ಸಿಡಿ ಸಿಕ್ಕಿದೆ ಅಂತ ಅದನ್ನೆಲ್ಲ ನಾವು ತೋರಿಸ್ತೀವಿ ದಾಖಲೆಗಳನ್ನು. ಪ್ರತಿಯೊಂದು ಇಲ್ಲಿಯ ತನಕ ನಾವು ಮಾಡಿದ್ದು ಯಾವುದು ಕೂಡ ದಾಖಲೆ ನಾವು ತೋರಿಸಿಯೇ ನಾವು ಮಾತಾಡೋದು. ದಾಖಲೆ ಇಲ್ಲದೆ ಯಾವುದು ಮಾತಾಡೋದಿಲ್ಲ ನಾವು. ಅದಕ್ಕೆ ನಮಗೆ ಇಲ್ಲಿಯವರೆಗೂ ಒಂದೇ ಒಂದು ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ಈಗೆಲ್ಲ ಕಾನೂನು ಚೇಂಜ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಅವ್ರ ಹತ್ರ ಇಲ್ಲ, ಅದಕ್ಕೆ ಮಾಡ್ತಾ ಇದ್ದಾರೆ. ನೀವು ಜಾಗೃತರಾಗಬೇಕು, ಎಲ್ಲ ಜನಗಳು ಒಗ್ಗಟ್ಟಾಗಬೇಕು. ಈ ಧರ್ಮಸ್ಥಳ ಸ್ವಸಹಾಯ ಸಂಘ ಅನ್ನುವಂಥ ಒಂದು ಪೀಡೆ, ಇದು ಬಡವರನ್ನು ಕಾಡಿಸುವಂಥ ಈ ಪೀಡೆ
ಇಲ್ಲಿಗೆ ಕೊನೆಯಾಗಬೇಕು. ಎಷ್ಟೋ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಕ್ಕೆ ಎಲ್ಲರೂ ಅದಕ್ಕೆ ಸೇರಿ, ಅದು ಸರಿಯಾಗಿದೆ. ಸರ್ಕಾರದ ನಿಯಮದ ಪ್ರಕಾರ, RBI ನಿಯಮದ ಪ್ರಕಾರ ಎಲ್ಲ ಅದರಲ್ಲಿ ಸವಲತ್ತು ಕೂಡ ನಿಮಗೆ ಸಿಗ್ತಾ ಇದೆ. ಕಡಿಮೆ ಬಡ್ಡಿಯಲ್ಲಿ ಸಾಲ ಕೂಡ ಸಿಗ್ತದೆ. ತಿಂಗಳಿಗೊಮ್ಮೆ ಕಟ್ಟುವಂಥ ಸಂಘ ಆಗಿರುವುದರಿಂದ ನಿಮಗೆ ಸಮಸ್ಯೆ ಇರುವುದಿಲ್ಲ. ಇನ್ನೊಬ್ಬರಿಗೆ ಈ ಥರ ಸಮಸ್ಯೆ ಆಗಬಾರ್ದು, ಜಾಗೃತರಾಗಿ ಅಂತ ಇವರು ಬಂದಿದ್ದಾರೆ. ಹಾಗಾಗಿ ನೀವು ಏನಾದರೂ ನಿಮಗೆ ಹೆದರಿಕೆ ಬೆದರಿಕೆ ಏನಾದರೂ ಬಂದರೆ ನೀವು ನಮಗೆ ಕಾಲ್ ಮಾಡಿ ಹೇಳಿ. ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ. ಇಡೀ ಕರ್ನಾಟಕದ ಜನಗಳು ಈಗ ಏನು ನಮಗೆ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ನಿಮ್ಮ ಜೊತೆ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಈಗ ಯಾರೆಲ್ಲ ನಮ್ಮ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾರೆ, ನಮ್ಮನ್ನು ವಿರೋಧ ಮಾಡ್ತಾರೆ, ನಮ್ಮನ್ನು ಜನ ಎಲ್ಲ ಸೇರಿಸಿ ನಮಗೆ ಬಡಿಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ, ಇವರೆಲ್ಲ ದೊಡ್ಡವರಿಗೆ ಸಪೋರ್ಟ್ ಮಾಡುವವರು, ಬಡವರಿಗೆ ಉಪಕಾರ ಮಾಡುವವರಲ್ಲ ಅಂತ ಹೇಳ್ತಾ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.